ಜೊತೆ ವಿಶೇಷವಾಗಿ ತನ್ನ 90ನೇ ವರ್ಷದ ವಿಶೇಷದಲ್ಲಿ ವಿಶೇಷತೆ. ಅವರು ಬರ್ತಾ ಇರಬೇಕಿದ್ರೆ ಹೇಳಿದರು, ಕಾರಲ್ಲಿ ಇಳಿಬೇಕಿದ್ರೆ ಅವರ ವಯಸ್ಸು ತಿಳಿಯಲಿಲ್ಲ. ಅವರ ಆತ್ಮವಿಶ್ವಾಸದ ನಡಿಗೆ ಅವರನ್ನು ಸದಾ ಎಲ್ಲ ಶಿಷ್ಯಂದಿರಿಗೂ ಕೂಡ ಪ್ರೇರಣೆಯನ್ನು ಸ್ಫೂರ್ತಿಯನ್ನು ಕೊಡುವಂಥ ನಿಲುವು ಅವರಲ್ಲಿದೆ. ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ನೇಹಿತರೆ, ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆ ವತಿಯಿಂದ ನಡೆಯುವಂಥ ಗೌರವ ಸನ್ಮಾನ ಕಾರ್ಯಕ್ರಮದ ಅತಿಥಿಗಳನ್ನು ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ದಯವಿಟ್ಟು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಭೆಯಲ್ಲಿ ಮಾತಾಡ್ತಾ ಇರಬೇಕಿದ್ರೆ ನಮ್ಮ ಬೈಕಾಡಿ ಅಕ್ಕನವರು ಸನ್ಮಾನ್ಯ ಡಾಕ್ಟರ್ ಶ್ರೀನಾಥ್ ಸರ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರನ್ನು ಕೇಳಿಕೊಂಡಾಗ ತಮ್ಮ ಸಂಪೂರ್ಣ ಬೆಂಬಲದೊಂದಿಗೆ ನಮ್ಮ ಜೊತೆ ಸೇರೋದಕ್ಕೆ ಒಪ್ಕೊಂಡಿದ್ದಾರೆ. ಸರ್, ಧನ್ಯವಾದಗಳು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸ್ವಾಗತಾಧ್ಯಕ್ಷರಾದಂತಹ ಜಯರಾಮ್ ಶೆಟ್ಟಿಯವರು, ಗೌರವ ಉಪಾಧ್ಯಕ್ಷರುಗಳಾದಂತಹ ದೇವಕಿ ಆರುಳ್ಳಾಲ್, ಆಲಿ ಹಬ್ಬಕ್ಕನವರು, ಸದಾನಂದ್ ಬಂಗೇರವರು, ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು, ಇವತ್ತಿನ ಗೌರವ ಅಭಿನಂದನೆಯನ್ನು ಸ್ವೀಕರಿಸುವಂತಹ ಉಮೇಶ್ ಬೋಳಾರ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನ ವೇದಿಕೆಗೆ ಆಗಮಿಸುತ್ತಾ ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಬೈಕಾಡಿ ಮತ್ತು ಬಳಗ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೇಡೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕೈತಪ ಹೊಯ್ಸಳರಾಳಿದ ನಾಡೆ, ಶಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನತನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ನುಡಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಿಡಗಳ ಅಣ್ಣ ಅಂತ ಹೇಳ್ಬೋದು, ಪ್ರಶಸ್ತಿ ವಿಜೇತರಾದ ಮಾಧವ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ
ಸಭೆಯ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಪ್ರಮೋದ್ ಉಳ್ಳಾಲ್ ಅವರು ನಮ್ಮ ಸಭೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಬಂದಂಥ ಎಲ್ಲ ಅತಿಥಿಯವರನ್ನು ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್. ಹಬ್ಬಕ್ಕೂ ಸಮಿತಿಯ ಕಾರ್ಯಕ್ರಮ, ಇದೇನು ಪಬ್ಲಿಕ್ ಕಾರ್ಯಕ್ರಮ ಅಲ್ಲ. ಇವತ್ತು ನಾವು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಬ್ಬಕ್ಕೋತ್ಸವ. ಅದರಲ್ಲಿ 2 ರಾಜ್ಯ ಮಟ್ಟದ ಮಹಿಳೆಯರಿಗೆ ಪ್ರಶಸ್ತಿ ಕೊಡುವುದು, ದೇಶ ಮಟ್ಟದ ಮಹಿಳೆಯರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದು ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಂಥ ಕಾರ್ಯಕ್ರಮ. ಹಲವಾರು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಾವು ಹಬ್ಬಕ್ಕೋತ್ಸವದಿಂದ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಅದು ನಮ್ಮ ಸಮಿತಿಯವರೇ ಅಥವಾ ಆಗಲಿ ಬೇರೆ ಬೇರೆ ಈ ಊರಿನವರ ಗಣ್ಯ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಪ್ರಾಯಸ್ಥರಿಗೆ ನಾವು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತು ಈ ಕಾರ್ಯಕ್ರಮದಲ್ಲಿ 3 ಮಂದಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯವರೇ ಆಗಿದ್ದಾರೆ ಇವರೆಲ್ಲ. ಆದ್ದರಿಂದ ನಾನು ಸಭೆಯಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ನಾವು ಈ ಗೌರವ ಸನ್ಮಾನ ಕೊಡೋದು ಯಾವಾಗಲೂ ನಾವು ಮಹಿಳೆಯರಿಗೆ ಜಾಸ್ತಿ ಒತ್ತನ್ನು ಕೊಡೋದು. ಇವತ್ತು ಮಾತ್ರ ಈ ಸಲ ನಾವು ಹೆಚ್ಚು ವಿಶೇಷವಾಗಿ ನಾವು ಇವತ್ತು ರಾಜ್ಯ ಪ್ರಶಸ್ತಿ ವಿಜೇತರಿಗೆ ನಾವು ಮತ್ತು 90 ವರ್ಷ ದಾಟಿದ ನಮ್ಮ ಮೋಹನ್ ಮಾಸ್ಟರ್ ಕೊಡ್ತಾ ಇದ್ದೇವೆ. ಈ ಸಭೆಯನ್ನು ಇವತ್ತು ನಮ್ಮ ಉದ್ಘಾಟನೆಗೆ ವಹಿಸಲಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಟ್ಟು, ಅವರ ಮಿತ್ರರಾದ ಮಹೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವನು ಕೂಡ ನಾನು ಪ್ರೊಫೆಸರ್ ಕೂಡ ಅವರು ಕೂಡ ಅವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಮಾಧವ್ ಉಳ್ಳಾಲ್ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗೆ. ಅದೇ ಕೂಡ ಚಂದ್ರಾಸ್ರ ಅವರು ಕೂಡ ಈಗಾಗಲೇ ಇದ್ದಾರೆ. ನಮ್ಮ ವಿಶೇಷವಾಗಿ ಇವತ್ತಿನ ಕಳೆದ 26 ವರ್ಷಗಳಿಂದ ಆ ಹಬ್ಬಕ್ಕೋತ್ಸವ ಸಮಿತಿ ಪ್ರಾರಂಭದ ಹಂತದಲ್ಲಿ ಇದರ ಅಧ್ಯಕ್ಷರಾಗಿದ್ದ ಜಯರಾಮ್ ಶೆಟ್ಟಿ ಅವರು ಶಾಸಕರಾಗಿದ್ದ ಆ ಸಂದರ್ಭದಲ್ಲಿ ಆ 26 ವರ್ಷದಿಂದ ನಿರಂತರವಾಗಿ ನಮ್ಮೊಟ್ಟಿಗಿದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮವಾಗಲಿ, ಎಷ್ಟೇ ದೊಡ್ಡ ಕಾರ್ಯಕ್ರಮ, ಎಷ್ಟೇ ಸಣ್ಣ ಕಾರ್ಯಕ್ರಮವಾಗಲಿ, ಸಮಯಕ್ಕೆ ಸರಿಯಾಗಿ ಯಾವುದೇ ಏನು ತೊಂದರೆ ಇಲ್ಲದೆ ಅವರು ಮಾಜಿ ಶಾಸಕರಂತ ಎಲ್ಲೂ ಗುರುತಿಸಿಕೊಳ್ಳದೆ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ್ಕ ಉತ್ಸವ ಅಂತ ಹೇಳಿದರೆ ಅದರಲ್ಲಿ ಜಾಸ್ತಿ ಹೆಚ್ಚು ಅದಕ್ಕೆ ಒತ್ತುವರಿ ಕೊಟ್ಟು ನಮ್ಮೊಟ್ಟಿಗೆ ಅಧ್ಯಕ್ಷರಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಜಯರಾಮ್ ಶೆಟ್ಟಿ ಅವರು ಜಯರಾಮ್ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ವಿಶೇಷವಾಗಿ ನಮ್ಮೊಟ್ಟಿಗೆ ನಮ್ಮ ಸಮಿತಿಯವರಾದ ಮಗಳ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ನಾವು ಈಗಲೂ ಸಹ ಹೇಳ್ತೇವೆ ಮಾಜಿ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಈಗ ಸದಾ ಮಂಗೇರ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತು ಅವರೊಟ್ಟಿಗೆ ಜಾನಕಿ ಪುತ್ರನ್ ಕೂಡ ಇದ್ದಾರೆ. ಇವರೊಟ್ಟಿಗೆಲ್ಲ ಬಂದಿದ್ದಾರೆ. ನಮ್ಮ ಮೋಹನ್ ಮಾಸ್ಟರ್ ಒಟ್ಟಿಗೆ ಮೋಹನ್ ಮಾಸ್ಟರ್ ಮಗಳು ಕೂಡ ಇದ್ದಾರೆ. ಅವರನ್ನು ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿದ್ದ ಧನಲಕ್ಷ್ಮಿ ಗಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಯಾವಾಗಲೂ ಹಬ್ಬಕ್ಕೋತ್ಸವ ಅಂತ ಹೇಳಿದರೆ ಯಾವುದೇ ಜಾತಿ ಧರ್ಮ ಭೇದ ಅಥವಾ ರಾಜಕೀಯ ಇಲ್ಲದೆ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ದೇವಕಿ ಆರ್ ಉಳ್ಳಾಲ್, ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ದೇವಕಿ ಆರ್ ಉಳ್ಳಾಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸ್ವಾಗತಿಸಿದ್ದೇನೆ. ಆಲಿಬಕ್ಕನವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಂದಿರುವ ಎಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತನೇ. ಆದರೆ ವಿಶೇಷವಾಗಿ ಇವತ್ತು ಕಡೆಗೆ ಸ್ವಾಗತವನ್ನು ಕೋರುವಂಥದ್ದು ನಾನು ಮೋಹನ್ ಮಾಸ್ಟರ್ ಅವರಿಗೆ. ಯಾಕಂತ ಹೇಳಿದರೆ ನಾಟ್ಯ ರತ್ನ ವಿದ್ವಾನ್ ಮೋಹನ್ ಸಾಂತಳ ಪ್ರಶಸ್ತಿ ವಿಜೇತರು. ನಮಗೆ ಅವರಿಗೆ ಅವಿನಾವ ಸಂಬಂಧ. ಯಾಕಂದರೆ ಹಬ್ಬಕ್ಕಲ ರೂಪಕವನ್ನು ರಚಿಸಿದವರು ಅವರು. ನಾವು ಹಬ್ಬಕ್ಕಲ ಸಂಕತನ ಪುಸ್ತಕವನ್ನು ರಚಿಸಿ ಹಬ್ಬಕ್ಕಲ ನಾಟಕವನ್ನು ಮಾಡಿದ್ದೇವೆ. ಹಬ್ಬಕ್ಕೋತ್ಸವ ಸಮಿತಿಯಿಂದ ಯಕ್ಷಗಾನವನ್ನು ಮಾಡಿದ್ದೇವೆ. ಆದರೆ ರೂಪಕ ಮಾಡಲಿಕ್ಕೆ ನಮಗೆ ಆಗಿರಲಿಲ್ಲ. ಯಾಕಂದರೆ ರೂಪಕ ಬೇಕಂತ ಹೇಳುವ ವಿಚಾರದಲ್ಲಿ ನಾವು ಅವಳ ಮಗಳು ಮತ್ತು ಅವರು ಒಂದ್ಸಲ ಭೇಟಿಯಾಗಿ ಒಂದು ಹಬ್ಬಕ್ಕಳ ರೂಪಕಗಳನ್ನು ಮಾಡಬೇಕಂತ ಹೇಳುವ ವಿಚಾರದಲ್ಲಿ ಒಂದು CD ಮಾಡಿದ ವಿಚಾರದಲ್ಲಿ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಮೋಹನ್ ಮಾಸ್ಟರ್ ಅವರ ಈ ನಮ್ಮ ರಾಜ್ಯಕ್ಕೆ ಹಲವಾರು ಮಂದಿಯನ್ನು ಅವರು ಒಂದು ಶಿಷ್ಯರಾಗಿ ಮಾಡಿಕೊಂಡು ಇವತ್ತು 90 ವರ್ಷ ಕಳೆದಕ್ಕೆ ನಾವು ಹಲವಾರು ಮಂದಿಗೆ 90 ವರ್ಷ ಕಳೆದಕ್ಕೆ ನಾವು ಇವತ್ತು ಅವರನ್ನು ಈ ಸಭೆಯಲ್ಲಿ ನಮಗೆ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ನಾವು 100 ವರ್ಷ ವಯಸ್ಸಿನ ಕೈಯಾರ ಚೇಕ ಕಿಂಜನರೈಗೆ ನಾವು ಸನ್ಮಾನ ಮಾಡಿದ್ದೇವೆ. ಅವರ ಮನೆಗೆ ಹೋಗಿ ಹಬ್ಬಕ್ಕೂ ಸಮಿತಿಯಿಂದ ಯಾರು ಮಾಡಿರಲಿಲ್ಲ. ಅದರ ನಂತರ 80 ವರ್ಷ ಅಮೃತ ಸೋಮೇಶ್ವರ್ ಅವರು ಅವರಿಗೆ ನಾವು ಸನ್ಮಾನ ಮಾಡಿದ್ವಿ 80 ವರ್ಷ ಆಗಿದ್ದಾಗ. ಇವತ್ತು 90 ವರ್ಷದ ನಮ್ಮ ಒಂದು ಭಾಗ್ಯ ಸಿಕ್ಕಿದೆ. ಇವತ್ತು ಮೋಹನ್ ಮಾಸ್ಟರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಾವು ಹಬ್ಬಕ್ಕೂ ಸಮಿತಿ ಕೊಡುವಂಥ ಇದು ಹಬ್ಬಗಳಿಗೆ ಹೆಸರು ತರುವಂಥ ವಿಷಯ ಆಗಿದೆ. ಅವರಿಗೆ ನಾವು ಸನ್ಮಾನ ಕೊಡೋದು. ಯಾಕಂದರೆ ಇಡೀ ನಮ್ಮ ರಾಜ್ಯಕ್ಕಲ್ಲ ದೇಶಕ್ಕೆ ತರುವಂಥ ಒಂದು ಹೆಸರುವಾಸವಾದ ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿ ತುಂಬ ಹೆಮ್ಮೆ ಆಗ್ತದೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಅವರ ಶಿಷ್ಯಂದ್ರಲ್ಲಿ ಒಬ್ಬರಾದ ನಮ್ಮ ಇವರು ಪ್ರಮೋದ್ ಉಳ್ಳಾಲ್, ಅವರು ನಮ್ಮ ಸಮಿತಿಯ ಸದಸ್ಯರು. ಕಳೆದ 16 ವರ್ಷಗಳಿಂದ ನಮ್ಮೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರು. ನಮ್ಮ
ಸದಸ್ಯರು ಕೂಡ ಆಗಿದ್ದಾರೆ, ನಮ್ಮ ಹಬ್ಬಕ್ಕೂ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ವಿಶೇಷವಾಗಿ ಅವರ ಗುರುಗಳಿದ್ದಾರೆ, ಅವರ ಶಿಷ್ಯಂದ್ರಿಗಳು ಹಲವಾರು ಮಂದಿ ಇದ್ದಾರೆ. ಅವರ ಮತ್ತೊಬ್ಬರು ಅವರ ಗುರುಗಳಲ್ಲಿ ಇದ್ದಾರೆ, ನಮ್ಮ ರಾಜಶ್ರೀ ಮೇಡಮ್ ಇದ್ದಾರೆ, ಅವರು ಕೂಡ ಅವರು ಸಹ ಅವರ ಇದ್ದಾರೆ. ಇವತ್ತು ಕಳೆದ 13 ವರ್ಷದಿಂದ ಅವರ ಮಗನಿಗೆ ಸೌಖ್ಯ ಇಲ್ಲ ಅಂತೇಳಿ ಆಸ್ಪತ್ರೆಯಲ್ಲಿ ತುಂಬ ಇದಾಗಿದ್ರು. ಆದರೂ ಸಮಯಕ್ಕೆ ಸರಿಯಾಗಿ ಅವ್ರು ಬರ್ತಾರಂತ ಹೇಳಿ ಸ್ವಲ್ಪ ಲೇಟ್ ಆಗಿದ್ರು, ಪರವಾಗಿಲ್ಲ ಬರ್ತೇನೆ ಅಂತ ಹೇಳಿಕೊಂಡು ಇವತ್ತು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮ್ಮೊಟ್ಟಿಗಿದ್ದಾರೆ ಉಮೇಶ್ ಬೋಳರ್ ಅವರ ಹೆಸರನ್ನು ಕೇಳದವರು ಯಾರು ಇರಲಿಕ್ಕಿಲ್ಲ. ಯಾಕಂತೇಳಿದರೆ ನಾವು ಪ್ರತಿ ವರ್ಷ ಹಬ್ಬಕ್ಕನಿಗೆ ಮತ್ತು ಉಮೇಶ್ ಬೋಳರ್ಗೆ ಸಂಬಂಧ ಉಂಟು. ಹಬ್ಬಕ್ಕನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದವರು, ಅವರು ರಚನೆ ಮಾಡುವಾಗ ಅವರಿದ್ರು. ಅದಕ್ಕಿಂತ ಮೊದಲು ಉಮೇಶ್ ಬೋಳರ್ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಮನೆಯ ಮದುವೆಯ ನಂತರದ ದಿವಸಗಳೇ ಮದುವೆ ಸಂದ ನಾನು ಅವ್ರಿಗೆ ಬಂದು ಕೇಳಿದೆ, ನೀವು ಯಾವಾಗ ನಮ್ಮ ಮನೆಗೆ ಬಂದು. ನಮ್ಮಲ್ಲಿ ಒಂದು ರಾಧಾಕೃಷ್ಣ ಒಂದು ಇದು ಮಾಡಿದ್ದಾರೆ, ಅವರು ತುಂಬ ಚೆಂದ ಮಾಡಿದ್ದಾರೆ. ಅದು ಯಾರು ನೋಡಲಿಲ್ಲ, ನಮ್ಮ ಮನೆಗೆ ಬಂದವರು ಯಾರು ಒಳಗೆ ಹೋಗಿದ್ದಾರ ಗೊತ್ತಿಲ್ಲ, ಯಾರು ನೋಡಿರ್ಬೇಕು. ರಾಧಾಕೃಷ್ಣರವರು ಅಲ್ಲಿ ಅವರ ಉಮೇಶ್ ಬೋಳರ್ ಅವರ ಹೆಸರು ಉಂಟು. ಅದು 1988 ನಂತರದ್ದು ಮಾಡಿದೆ ಅಂತ ಹೇಳಿದ್ರು. ಆ ರಾಧಾಕೃಷ್ಣನ್ ಈಗ ಸಹ ಉಂಟು. ಅದು ಅವರ ಕಲಾವನ್ನು ನಾವು ಮೆಚ್ಚಿಕೊಂಡು ಆ ದಿವಸ ಒಂದು ಮೀಟಿಂಗಲ್ಲಿ ನಾನು ಸಹ ಇದ್ದೆ. ಯಾವಾಗ ಪ್ರತಿಮೆ ಮಾಡೋ ಮೀಟಿಂಗಲ್ಲಿ ನಮ್ಮ ಇವರು ಸೀತಾರಾಮ್ ಬಂಗೇರ್ರವರ ಮೀಟಿಂಗಲ್ಲಿರುವಾಗ ನಾವೆಲ್ಲ ಹೇಳಿಕೊಂಡು ಯಾರಿಂದ ಈ ಪ್ರತಿಮೆಯನ್ನು ಮಾಡಿಸುವ ಅಂತೇಳಿ ಉಮೇಶ್ ಬೋಳರ್ ಅಂತ ಹೇಳುವಾಗ ನಾನು ಅವರ ಮನೆಗೆ ಸಹ ಹೋಗಿದ್ದೆ. ಪ್ರತಿಮೆ ಮಾಡುವಾಗ ಸಹ ನಂತರ ಸಹ 2-3 ಸಲ ಹೋಗಿದ್ದೆ. ಉಮೇಶ್ ಬೋಳರ್ ಧರ್ಮಪತ್ನಿ ನಮ್ಮೊಟ್ಟಿಗಿದ್ದಾರೆ, ಲೇವಕಿ ಬೋಳರ್. ಅವರು ಕೂಡ ನಮ್ಮ ಸಂಸ್ಥೆಯ ಅವರು ಕೂಡ ಸದಸ್ಯ ಆಗಿದ್ದಾರೆ. ಲೇವಕಿ ಬೋಳರ್ ಕೂಡ ಇದ್ದಾರೆ. ಉಮೇಶ್ ಬೋಳರ್ ನಮ್ಮ ಸಂಸ್ಥೆಯ. ದಯಮಾಡಿ ಎಲ್ಲ ಇಲ್ಲಿ ಇದ್ದೀರಿ ನೀವೆಲ್ಲ. ಇದು ನಮ್ಮ ಸಂಸ್ಥೆಯ ಕಾರ್ಯಕ್ರಮ. ನಮ್ಮ ಪದಾಧಿಕಾರಿಗಳು ಎಲ್ಲಿ ದೊಡ್ಡ ಹಂತಕ್ಕೆ ಹೋಗ್ತಾರ ಅದೊಂದು ನಮ್ಮೊಂದು ಕರ್ತವ್ಯ ಅಂತ ಹೇಳಿಕೊಂಡು ಅವರು ಇನ್ನಷ್ಟು ಬೇರೆ ಎಲ್ಲ ಪದಾಧಿಕಾರಿ ಇನ್ನಷ್ಟು ಮೇಲೆ ಹೋಗ್ಬೇಕಂತ ಹೇಳುವ ವಿಚಾರದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬೇರೆ ಹೊರಗಿನಲ್ಲಿ ತುಂಬ ಮಂದಿ ಇದಕ್ಕಿಂತ ದೊಡ್ಡವರು ಇರ್ಬೋದು, ಅದಕ್ಕಿಂತ ಪ್ರಚಲಿತವಾಗಿ ಹೆಚ್ಚಿನವರು ಬೇರೆಯವರು ಇರ್ಬೋದು. ಆದರೆ ನಮ್ಮ ಸಂಸ್ಥೆಯಿಂದ ಆಯ್ಕೆಗೊಂಡಂಥ ಇವರಿಗೆ ನಾವು ಕೊಡೋದು ನಮ್ಮ ಧರ್ಮ ಅಂತ ಹೇಳಿಕೊಂಡು ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿಕೊಂಡು ಈ 3 ಮಂದಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ನೀವೆಲ್ಲ ಬಂದಿದ್ದೀರಿ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಅತ್ಯಂತ ಗಣ್ಯ ವ್ಯಕ್ತಿಗಳು, ನಮ್ಮ ಪದಾಧಿಕಾರಿಯವರು, ನಮ್ಮ ವಿಶೇಷವಾಗಿ ಮಾಧ್ಯಮದವರು. ಪ್ರತಿ ಸಲ ನಮ್ಮ ಮಾಧ್ಯಮದಲ್ಲಿ ಹೊಸಕುರಳಿ ಆಗಲಿ, ಹಬ್ಬಕ್ಕ TV ಆಗಲಿ, B4ನವರಾಗಲಿ ಮತ್ತು ನಮ್ಮ ಬಶೀರ್ ಅವರಿದ್ದಾರೆ, ಅದೇ ರೀತಿ ಚಿದಾನಂದ ಅವರಿದ್ದಾರೆ. ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಬಂಧು ಬಗ್ಗಿಂದಲೇ ಇದ್ದೀರಿ. ನಿಮ್ಗೆಲ್ಲರಿಗೂ ನಾನು ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಪುನಃ ಹೇಳ್ತಾ ಇದ್ದೀನಿ, ಈ ಸಮಿತಿಯ ಕಾರ್ಯಕ್ರಮ ಇದು ಏನೇನು ಪಬ್ಲಿಕ್ಕಿನವರಿಗೆ ಕರೆಯುವಂಥ ಕಾರ್ಯಕ್ರಮ ಅಲ್ಲ. ಅದು ಒಳ್ಳೆ ಕಾರ್ಯಕ್ರಮ ಆಗ್ತದೆ. ಯಾಕೆಂದರೆ ಇಷ್ಟು ದೊಡ್ಡವರಿಗೆ, ಇಷ್ಟು ದೊಡ್ಡ ಮಹನೀಯರಿಗೆ, ಸಾಧನೆ ಮಾಡಿದಂಥವರಿಗೆ ನಮ್ಮ ಎದುರು ನಿಲ್ಲುವಂಥ ಶಕ್ತಿ ಕೂಡ ನಮಗಿಲ್ಲ ಅವರಿಗೆ. ಅವರ ಎದುರಿಗೆ ಶ್ರೀನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಯಾಕಂದರೆ ಇಡೀ ಕನ್ನಡ ಜಿಲ್ಲಾ ಇದರ ಪರವಾಗಿ ಅವರು ಬಂದಿದ್ದಾರೆ. ಸಾಹಿತ್ಯಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮ ಹಬ್ಬಕ್ಕ ಉತ್ಸವ ಸಮಿತಿ ಕೂಡ ಮಾಡ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಿತ್ಯಿಕ ಕಾರ್ಯಕ್ರಮ, ಯಾವುದೇ ಬ್ಯಾರಿ ಸಾಹಿತ್ಯ ಆಗಲಿ, ಯಾವುದೇ ನಮ್ಮ ತುಳು ಸಾಹಿತ್ಯ ಆಗಲಿ, ಯಾವುದೇ ಕೊಂಕಣಿ ಸಾಹಿತ್ಯ ಆಗಲಿ, ಸಂಗೀತಕ್ಕೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮ 26 ವರ್ಷಗಳಿಂದ ನಾವೇ ಬೆಳೆಸ್ಕೊಂಡು ಬಂದದ್ದು. ಯಾರು ಬೇರೆ ಅಕಾಡೆಮಿ ಬೇರೆ ಕಾರ್ಯಕ್ರಮ ಯಾರು ಬೇರೆ ಮಾಡಲಿಲ್ಲ. ನಾವೇ ಹಬ್ಬಕ್ಕ ಉತ್ಸವಕ್ಕೆ ಅವರು ಪ್ರಾರಂಭ ಮಾಡಿದ್ದು. ಕನ್ನಡಕ್ಕೆ ಹೊಂದಿಕೊಂಡು ಕಳೆದ ಬಾರಿಯಲ್ಲಿ ನಾವು ತುಳು ಅಕಾಡೆಮಿ ಕಾರ್ಯಕ್ರಮ ಒಟ್ಟಿಗೆ ಮಾಡಿದಾಗ ಕೂಡ ಸಹ ನಾವು ಎಲ್ಲ ಸಂದರ್ಭದಲ್ಲಿ ಕನ್ನಡವನ್ನು ಬಿಟ್ಟುಕೊಳ್ಳಿಲ್ಲ. ಇವತ್ತು ಕೂಡ ಕನ್ನಡದೊಟ್ಟಿಗೆ, ತುಳುವಿನೊಟ್ಟಿಗೆ, ಬ್ಯಾರಿಯೊಟ್ಟಿಗೆ, ಕೊಂಕಣಿಯೊಟ್ಟಿಗೆ ಸೇರಿಕೊಂಡು ಹಬ್ಬಕ್ಕ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಎಲ್ಲರೂ ಇದ್ದಾರೆ. ಜಯರಾಮ್ ಹೇಳ್ತಾರೆ ಮಾತಾಡೋ ಅಧ್ಯಕ್ಷ ಸಭೆಯಲ್ಲಿ. ಎಲ್ರಿಗೂ ನಾನು ಮತ್ತೊಮ್ಮೆ ಅದಕ್ಕೆ ಸ್ವಾಗತವನ್ನು ಕೊಡ್ತಾ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಾತಿನಲ್ಲಿ ಹೇಳಿದರು KMK ಅವರು ನನ್ನ ಜೊತೆ ಬಂದು ಸೇರ್ಕೊಳ್ಬೇಕಾಗಿ ವಿನಂತಿ. ಇದು ನಮ್ಮ ಕುಟುಂಬದ ಕಾರ್ಯಕ್ರಮ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಸಾಮಾಜಿಕ ಕಳಕಳಿಯಿಂದ ಹೇಗೆ ವರ್ಷಕ್ಕೊಮ್ಮೆ ರಾಜ್ಯ ರಾಷ್ಟ್ರ ಮಟ್ಟದ ತಾಯಂದಿರನ್ನ, ಸಹೋದರಿಯರನ್ನ, ಸಾಧನೆ ಮಾಡಿದಂಥ ಸಾಧಕರನ್ನ ಗೌರವಿಸುತ್ತಾ ಹಬ್ಬಕ್ಕ ಉತ್ಸವ ಸಮಿತಿಯ ಕುಟುಂಬದಲ್ಲಿ ಬಹಳಷ್ಟು ಪ್ರತಿಭೆಗಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಕೊಡುವಂಥ ಯಾರು ಕೂಡ ಸೇವೆಯಲ್ಲಿ ಅತ್ಯುನ್ನತ ಪದವಿಯನ್ನು ಪಡೆದಾಗ, ಪ್ರಶಸ್ತಿಯನ್ನು ಪಡೆದಾಗ ಕುಟುಂಬದ ಹಿರಿಯರು ಎಲ್ಲರೂ ಸೇರಿಕೊಂಡು ಗೌರವಿಸುವಂಥದ್ದು ನಮ್ಮ ಕುಟುಂಬದ ಹಿರಿಯರ ಎಲ್ಲರ ಆದೇಶದ ಕರ್ತವ್ಯ ಅಂತ ಹೇಳಿ ಸಭೆಯಲ್ಲಿ ನಿರ್ಣಯ ಆದ ಪ್ರಕಾರ 2 ಮಹನೀಯರು ಕೂಡ ಈಗಾಗಲೇ ಹೇಳಿದ್ರು, ಮತ್ತೊಮ್ಮೆ ಉಲ್ಲೇಖಿಸ್ತಾ ಇದ್ದೇನೆ. ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸಂದೇಶಗಳಿಗೆ ಒಂದು ನಮ್ಮ ಮನವಿ. ಇದು ನಮ್ಮ ಕುಟುಂಬದಲ್ಲಿ ಅವರು ಪ್ರಶಸ್ತಿಯನ್ನು ಪಡೆದಂಥ ಸಂತಸದ ಗೌರವದ ಈ ಕಾರ್ಯಕ್ರಮವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ. ಏನು ವರ್ಷಕ್ಕೊಮ್ಮೆ ವೀರರಾಣಿ ಹಬ್ಬಕ್ಕ ಉತ್ಸವದ ದಿವಸ ರಾಣಿ ಹಬ್ಬಕ್ಕಳಿಗೆ ಮಾಲಾರ್ಪಣೆಯನ್ನು ಮಾಡ್ತೇವ, ಆ ಪ್ರತಿಮೆಯನ್ನು ರಚಿಸಿದಂತಹ ಕೀರ್ತಿ ಮತ್ತು ಇವತ್ತು ಹಬ್ಬಕ್ಕಳ ಕಲ್ಪನೆ ನಾವು ಹೇಗೆ ನಾವು ನಮ್ಮ ಧರ್ಮದ ದೈವ ದೇವರುಗಳನ್ನ ಒಂದು ಕಲ್ಪನೆಯಲ್ಲಿ ಇಟ್ಕೊಳ್ತೇವ. ಹಬ್ಬಕ್ಕ ರಾಣಿ ಹೀಗಿದ್ದಿರಬಹುದು ಎಂಬ ಕಲ್ಪನೆಯನ್ನ ಕಲಿಸಿಕೊಟ್ಟವರು ಇವತ್ತು ಇಡೀ ದೇಶದ ಜನತೆಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಸುದ್ದಿ ಮಾಡಿದಂಥ
ಪ್ರತಿಮೆಯನ್ನು ರಚಿಸಿದ ಕೀರ್ತಿ ಯಾರಿಗೆ ಹೋಗ್ತದೆ ಅಂತ ಹೇಳಿದ್ರೆ ಅದು ಉಮೇಶ್ ಬೋಳಾರ್ ಅವರಿಗೆ. ಅವರ ಧರ್ಮಪತ್ನಿ ಕೂಡ ನಮ್ಮ ಸಮಿತಿಯ ಒಬ್ಬರು ಗೌರವಾನ್ವಿತ ಸದಸ್ಯರು, ಅದಕ್ಕಾಗಿ ಅವರಿಗೆ ಈ ಒಂದು ಉತ್ಸವ ಸಮಿತಿಯ ಗೌರವ. ಅದೇ ರೀತಿ ಪ್ರಮೋದ್ ಉಳ್ಳಾಲ್ ಬಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿ ವರ್ಷ ಹಬ್ಬಕ್ಕ ಉತ್ಸವ ಸಮಿತಿಗೆ ತಮ್ಮ ಶಿಷ್ಯ ವೃಂದದ ಜೊತೆಗೆ ವಿಶೇಷವಾದಂಥ ಅವರು ನಮಗೆ ನಾಟ್ಯವನ್ನು ನೀಡಿಸುವುದರ ಮೂಲಕ ಜನಮನ ಸೂರೆಗೊಂಡವರು. ಗುರುಗಳ ಬಗ್ಗೆ ಒಂದು ಮಾತು ಇಲ್ಲ, ಎಲ್ಲವನ್ನ ಅರಿತುಕೊಂಡಿರುವಂಥ ಈ ವಿಶೇಷವಾದಂಥ ವಿಶೇಷತೆಯನ್ನು ಕೊಡುವಂಥ ಮಹನೀಯರನ್ನು ಗೌರವಿಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಹೊಸ ಸಂಚಲನೆಯನ್ನು ಶುರು ಮಾಡಿದಂಥ ಡಾಕ್ಟರ್ ಶ್ರೀನಾಥ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಖಂಡಿತವಾಗಿ ಅವರನ್ನು ಗುರುತಿಸಬೇಕಾಗ್ತದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಈ ಕಾರ್ಯಕ್ರಮದ ವಿದ್ಯುಕ್ತವಾದಂಥ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಡಾಕ್ಟರ್ ಶ್ರೀನಾಥ್ ಜಿ ಅವರು ಮಾಡಲಿಕ್ಕಿದ್ದಾರೆ. ಅದಕ್ಕಿಂತಲೂ ಮುಂಚಿತವಾಗಿ ಸ್ನೇಹಿತರೆ ಗೊತ್ತಿದೆ, ಭರತ ಭೂಮಿಗೋಸ್ಕರ ಅದೆಷ್ಟೋ ಜನ ವೀರ ಯೋಧರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಟಿಪಳ್ಳದ ಒಬ್ಬ ಪ್ರತಿಭಾನ್ವಿತ ಯೋಧ ಕಮಾಂಡೋರಿಂದ ಮೇಜರ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ತನ್ನ ದೇಶಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿರ್ತಾರೆ. ಅವರ ಹುತಾತ್ಮರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ನೀಡುವಲ್ಲಿ ನಾವೆಲ್ಲರೂ ಕೂಡ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಧನ್ಯವಾದಗಳು ಸ್ನೇಹಿತರೆ. ಇದೀಗ ಈ ಕಾರ್ಯಕ್ರಮದ ವಿದ್ಯುಕ್ತವಾದಂಥ ಉದ್ಘಾಟನೆಯನ್ನು ನಮ್ಮ ಜೊತೆ ನೆರವೇರಿಸಲಿಕ್ಕಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು. ಸದಾ ಸ್ಫೂರ್ತಿಯನ್ನು ತುಂಬುತ್ತಾ ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತಷ್ಟು ಮೆರುಗನ್ನು ಕೊಟ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆಯನ್ನು ಮಾಡುವಂಥ ಎಲ್ಲರನ್ನ ಗೌರವಿಸುತ್ತಾ ಎಲ್ಲರೊಳಗೊಂದಾಗಿರುವಂಥ ಡಾಕ್ಟರ್ ಶ್ರೀನಾಥ್ ಜಿಯವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು. ನೆನಪಿನ ಹಾದಿಯಲ್ಲಿ ಈ ಕಾರ್ಯಕ್ರಮಗಳು ಶಾಶ್ವತವಾಗಿ ಉಳಿಯಲಿ ಮತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಡಾಕ್ಟರ್ ಶ್ರೀನಾಥ್ ಸರ್ ಮತ್ತು ವೇದಿಕೆಯಲ್ಲರೆಲ್ಲರೂ ಮಾಡಿದ್ದಾರೆ. ಕಾರ್ಯಕ್ರಮದ ನಿಮಿತ್ತ ತೆರಳುವುದು ಅಂತೇಳಿ ಇವತ್ತು ನಮ್ಮ ಕಾರ್ಯಕ್ರಮದಿಂದ ನಾವಿವತ್ತು ಕರೆದಿದ್ದೇವೆ. ಅವರು ಸನ್ಮಾನಿತರಾದ ಮೇಲೆ ತಮ್ಮ ಉದ್ಘಾಟನೆಯ ಸನ್ನುಡಿಗಳಿಗಾಗಿ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರಿಗೆ ಈ ಕಾರ್ಯಕ್ರಮದ ಒಂದು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರು ನಾಟ್ಯರತ್ನ ನಮ್ಮ ಗುರುಗಳು, ನಮ್ಮೆಲ್ಲರಿಗೂ ಕೂಡ ಗುರುಗಳು. ಯಾಕಂತ ಹೇಳಿದರೆ ಯಾವಾಗಲೂ ನಮ್ಮನ್ನೆಲ್ಲ ಬೆಳೆಸಿದಂಥ ಹಿರಿಯರಿಗೆ ಮತ್ತೆ ಗೌರವವನ್ನು ಕೊಡುವುದರ ಮೂಲಕ ಮತ್ತು ಅವರಿಗೆ ವಿಶೇಷವಾದಂಥ ಗೌರವವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಈಗ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ಡಾಕ್ಟರ್ ದೇವಕಿ ಆರ್ ಉಳ್ಳಾಲ್ ಅವರು ದಯವಿಟ್ಟು ನಮ್ಮ ಗುರುಗಳಾದ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ್ ಅವರಿಗೆ ನಮನ ಮಾಡುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಮೋದ್ ಉಳ್ಳಾಲ್ ಇವರಿಗೆ ಒಂದು ರಾಜ್ಯ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಅದರ ಪ್ರಯುಕ್ತ ಅವರ ಒಂದು ಕಿರು ಪರಿಚಯವನ್ನು ಹೇಳಲಿದ್ದೇನೆ. ಇವರ ಹೆಸರು ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ್. ಜನ್ಮ ದಿನಾಂಕ 20/6/1976. ತಂದೆಯ ಹೆಸರು ಬಿ ತ್ಯಾಂಪಣ್ಣ ಪೂಜಾರಿ, ತಾಯಿಯ ಹೆಸರು ಜಯಂತಿ ಪೂಜಾರಿ. ವಿದ್ಯಾಭ್ಯಾಸ PUC ITI. ವಿಳಾಸ ವಿದ್ವಾನ್ ಪ್ರಮೋದ್ ಉಳ್ಳಾಲ್, ಬಂಗೇರ ಕಾಂಪೌಂಡ್, ಉಳ್ಳಾಲ ಬೈಲ್, ಪೋಸ್ಟ್ ಉಳ್ಳಾಲ. ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ರವರು 20/6/1976 ಉಳ್ಳಾಲದ ತ್ಯಾಂಪಣ್ಣ ಪೂಜಾರಿ ಹಾಗೂ ಜಯಂತಿ ಪೂಜಾರಿ ದಂಪತಿಗಳ ದ್ವಿತೀಯ ಪುತ್ರರಾಗಿ ಜನಿಸಿದರು. ಇವರು ತುಳಸಿ ಇವರನ್ನು ತಮ್ಮ ಬಾಲ ಸಂಗಾತಿಯಾಗಿ ಪಡೆದು ತಮ್ಮ ಸುಖ ದಾಂಪತ್ಯ ಜೀವನದಲ್ಲಿ ಮಹೀತ್ P. ಉಳ್ಳಾಲ್ ಎಂಬ ಪುತ್ರನನ್ನು ಪಡೆದಿರುತ್ತಾರೆ. ಇವರ ಚಿಕ್ಕಂದಿನಲ್ಲೇ ಭರತನಾಟ್ಯದ ಆಸಕ್ತಿಯನ್ನು ಗಮನಿಸಿದ ಇವರ ಹೆತ್ತವರು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ನೃತ್ಯ ಗುರುಗಳಾದಂತಹ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತರಾದಂತಹ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಅವರಲ್ಲಿ ಶಿಷ್ಯರಾಗಿ ಸೇರಿಸಿದರು. ನಂತರ ನೃತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈಯುವ ಹುಮ್ಮಸ್ಸಿನೊಂದಿಗೆ ಕಲಾಶ್ರೀ ರಾಜಶ್ರೀ ಉಳ್ಳಾಲ್, ಕಲಾಶ್ರೀ ಶಾರದಾಮಣಿ ಶೇಖರ್, ಕಲಾಶ್ರೀ ವಿದ್ವಾನ್ ಪ್ರವೀಣ್ ಬೆಂಗಳೂರು ಇವರುಗಳಲ್ಲಿಯೂ ನೃತ್ಯ ತರಬೇತಿಯನ್ನು ಪಡೆದರು.
ಹಾಗೆಯೇ ತಮ್ಮದೇ ಆದ ನೃತ್ಯ ಸೌರಭ ನಾಟ್ಯಾಲಯ ಉಳ್ಳಾಲ ಎಂಬ ನೃತ್ಯ ಸಂಸ್ಥೆಯನ್ನು ಪ್ರಾರಂಭಿಸಿ ಅನೇಕ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅನೇಕ ಶಾಲೆಗಳಲ್ಲಿ ಭರತನಾಟ್ಯ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ವಿಶೇಷವಾಗಿ ಮಂಗಳ ಜ್ಯೋತಿ ವಿಶೇಷ ಮಕ್ಕಳಿಗೆ ಉಚಿತ ಭರತನಾಟ್ಯ ತರಬೇತಿ ನೀಡುತ್ತಿರುವುದು ಅಭಿನಂದನೀಯ ಕಾರ್ಯಕ್ರಮವಾಗಿರುತ್ತದೆ. ನೀಡಿದ ಪ್ರಸಿದ್ಧ ವೇದಿಕೆಗಳು: ದುಬೈ, UAE ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನ, ಕಾರ್ಕಳದ ರಾಜ್ಯ ಮಟ್ಟದ ಟ್ಯಾಲೆಂಟ್ ಹಂಟ್ 2004 ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ, 2000 ಫೆಬ್ರವರಿ 20ರಂದು ದಕ್ಷಿಣ ಕನ್ನಡ ಜಿಲ್ಲಾ ಉತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರ ಕೈಗೊಂಡ ಕರ್ನಾಟಕ ವೈಭವದಲ್ಲಿ ನೃತ್ಯ ಪ್ರದರ್ಶನ, ಕದಂಬ ಉತ್ಸವ, ಮೈಸೂರು ದಸರಾ ಉತ್ಸವ, ರಾಣಿ ಅಬ್ಬಕ್ಕ ಉತ್ಸವ, ಆಳ್ವಾಸ್ ನುಡಿಸಿರಿ ಮುಂತಾದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ, ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕಿಂಕಿಣಿ ಉತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಕೇರಳ ಕರ್ನಾಟಕ ಗಡಿನಾಡ ಉತ್ಸವದಲ್ಲಿ ಭರತನಾಟ್ಯ ಕಾರ್ಯಕ್ರಮ, ರಾಷ್ಟ್ರೀಯ ಮಟ್ಟದ ಕೃಷಿ ಸಮ್ಮೇಳನದಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಕನ್ನಡ ಸಂಸ್ಕೃತಿ ಇಲಾಖೆ ನಡೆಸುವ ಮಂಗಳೂರು ಕರಾವಳಿ ಉತ್ಸವದಲ್ಲಿ ಭರತನಾಟ್ಯ ನೃತ್ಯ ಪ್ರದರ್ಶನ, ಕರ್ನಾಟಕ ನೃತ್ಯ ಕಲಾ ಪರಿಷತ್ ಬೆಂಗಳೂರು ಇವರು ಆಯೋಜಿಸಿದ ಅಖಿಲ ಕರ್ನಾಟಕ ನೃತ್ಯ ಸಮ್ಮೇಳನ ರಜತ ಮಹೋತ್ಸವ 2004ರಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಮೂಡಬಿದ್ರೆಯ ಆಳ್ವಾಸ್ ವಿರಾಸತ್ ಆಯೋಜಿಸಿದ ನೃತ್ಯ ಸಮ್ಮೇಳನದಲ್ಲಿ ಭರತನಾಟ್ಯ ಕಾರ್ಯಕ್ರಮ. ಹೀಗೆ ರಾಜ್ಯಾದ್ಯಂತ ಬೆಂಗಳೂರು, ಮೈಸೂರು, ಗೋವಾ, ಕೇರಳ, ಡೆಲ್ಲಿ ಮುಂತಾದ ಕಡೆಗಳಲ್ಲಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡಿ ಜನ ಮೆಚ್ಚುಗೆಯನ್ನು ಪಡೆದಿದೆ. ದುಬೈ, AE ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿ ಅಂತಾರಾಷ್ಟ್ರೀಯ ಪಿಂಗಾರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುತ್ತಾರೆ. ನೃತ್ಯ ಕ್ಷೇತ್ರ ಸಾಧನೆಯನ್ನು ಗುರುತಿಸಿ JCI ಸಾಧನ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯ ಮಟ್ಟದ ಯುವ ಪ್ರತಿಭಾ ಭರತನಾಟ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಅಷ್ಟಲ್ಲದೆ ರಾಜ್ಯ ಮಟ್ಟವನ್ನು 3 ಬಾರಿ ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡ ಹಿರಿಮೆ ಇವರದಾಗಿದೆ. ಈ ಪ್ರಶಸ್ತಿಗಳನ್ನು ಡಾಕ್ಟರ್ ಹಂಸಲೇಖ ಅವರಿಂದ ಪಡೆದಿರುವುದು ಅವಿಸ್ಮರಣೀಯವಾಗಿರುತ್ತದೆ. ಈ ಯುವ ಪ್ರತಿಭಾ ಪ್ರಶಸ್ತಿಯನ್ನು ಪಡೆದ ಮೊದಲ ಯುವ ಕಲಾವಿದ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. MMCA ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್, ಟ್ಯಾಲೆಂಟ್ ಹಂಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಣಿ ಅಬ್ಬಕ್ಕ ಸಮಿತಿ ಆಯೋಜಿಸಿದ ನೃತ್ಯ ಪ್ರದರ್ಶನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಅಬ್ಬಕ್ಕ ಯುವ ಕಲಾ ಪ್ರಶಸ್ತಿ ಪಡೆದಿರುತ್ತಾರೆ. ಗಾಯನ ರತ್ನ ನ್ಯಾಷನಲ್ ಅವಾರ್ಡ್ ದೆಹಲಿಯಿಂದ ಪಡೆದಿರುತ್ತಾರೆ. ಮಂಗಳ ಜ್ಯೋತಿ ವಿಶೇಷ ಮಕ್ಕಳನ್ನು ತರಬೇತಿಗೊಳಿಸುವ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಇವರ ನೃತ್ಯ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಗೌರವಿಸಿರುತ್ತಾರೆ. ಸಿಂಧು ಸಾಗರ್ ಫ್ರೆಂಡ್ಸ್ ಉಳ್ಳಾಲ ಬೈಲ್ ಇವರು ನಾಟ್ಯ ಕಲಾ ರತ್ನ ಬಿರುದು ನೀಡಿ ಗೌರವಿಸಿರುತ್ತಾರೆ. ನೃತ್ಯ ಲಹರಿ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು ಇವರು ತಮ್ಮ ದಶಾವರಣ 2023 ಕಾರ್ಯಕ್ರಮದಲ್ಲಿ ನಾಟ್ಯ ನಿರಂಜನ ಬಿರುದು ನೀಡಿ ಗೌರವಿಸಿರುತ್ತಾರೆ. ಆಕ್ಸಿಸ್ ಬ್ಯಾಂಕ್ ಹಾಗೂ ಮ್ಯಾಕ್ಸ್ ಫೈನಾನ್ಸಿಯಲ್ ಇವರು ತಮ್ಮ 2023 ಕಾರ್ಯಕ್ರಮದಲ್ಲಿ ಕಲಾರತ್ನ ಬಿರುದು ನೀಡಿ ಗೌರವಿಸಿರುತ್ತಾರೆ. ಇವರ ನೃತ್ಯ ನಿರ್ದೇಶನದಲ್ಲಿ ಮೂಡಿಬಂದ ಪ್ರಶಸ್ತಿಗಳು: ತುಳು ಭಾಷೆಯಲ್ಲಿ ಮೂಡಿಬಂದಿರುವ ಪತ್ತಾ ಬತರಳು ತುಳು ನೃತ್ಯ ರೂಪಕ, ಏಡ್ಸ್ ಪೀಡಿತರು ಹಾಗೂ ನಿರ್ಮೂಲನೆಯ ಕುರಿತಾದಂತಹ ಸೃಷ್ಟಿ ನೃತ್ಯ ರೂಪಕ, ಜನನಿ ಜನ್ಮಭೂಮಿಶ್ಚ ದೇಶಭಕ್ತಿ ನೃತ್ಯ ರೂಪಕ, ಪುರಂದರ ವಿಠಲ ಎಂಬ ಶೀರ್ಷಿಕೆಯಲ್ಲಿ ನೃತ್ಯ ರೂಪಕ, ಮಹಾಭಾರತ ಜ್ಞಾನಮಯ ರಾಮ ನವಶಕ್ತಿ ನೃತ್ಯ ರೂಪಕ ಇತ್ಯಾದಿ. ವಿಶೇಷವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಒಂದೇ ಜಾತಿ ಒಂದೇ ಮತ ಎಂಬ ಪರಿಕಲ್ಪನೆಯಲ್ಲಿ ಮೂಡಿಬಂದಿರುವ ತುಳು ನೃತ್ಯ ರೂಪಕ ಇದರಿಂದ ಪಡೆದಿರುವ ಹಣವನ್ನು ಕ್ಯಾನ್ಸರ್ ಹಾಗೂ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ನೀಡುತ್ತಿರುವುದು ಗಮನಾರ್ಹ ಹಾಗೂ ಅಭಿನಂದನೀಯವಾಗಿರುತ್ತದೆ. ನಾಟಕ ರಂಗದಲ್ಲಿ ಹಾಗೂ ಜಾನಪದ ಕ್ಷೇತ್ರಕ್ಕೆ ಕೊಡುಗೆಗಳು: ನಾಟಕದಲ್ಲಿ ಅಭಿರುಚಿ ಹೊಂದಿರುವ ಇವರು ಸತ್ಯನಾಪುರದ ಸೀರೆ ಎಂಬ ನಾಟಕವನ್ನು ನಿರ್ದೇಶನ ಮಾಡಿ ಪ್ರಸ್ತುತಿಗೊಳಿಸಿರುತ್ತಾರೆ. ಹಾಗೆಯೇ ಜಾನಪದ ಕ್ಷೇತ್ರದಲ್ಲಿ ಆಸಕ್ತ ಮಕ್ಕಳಿಗೆ ಕಂಸಾಳೆ, ವೀರಗಾಸೆ, ಹಾಲಕ್ಕಿ ಕುಣಿತ, ಕೊರವಂಜಿ ನೃತ್ಯ, ಸುಗ್ಗಿ ಕುಣಿತ ಇತ್ಯಾದಿಗಳಿಗೆ ನೃತ್ಯ ನಿರ್ದೇಶನ ನೀಡಿರುತ್ತಾರೆ. ತೀರ್ಪುಗಾರರಾಗಿ ಭಾಗವಹಿಸಿದ ಕ್ಷೇತ್ರಗಳು: ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿ ಭಾಗವಹಿಸುತ್ತಾರೆ. ಪ್ರತಿಭಾ ಕಾರಂಜಿ ಭರತನಾಟ್ಯ ತಾಲೂಕು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸುವಿಕೆ, ಮುದ್ದು ಕೃಷ್ಣ, ಕುಣಿತ ಭಜನೆ ಇತ್ಯಾದಿ ಧಾರ್ಮಿಕ ಸ್ಪರ್ಧೆಗಳ ತೀರ್ಪುಗಾರರಾಗಿ ಭಾಗವಹಿಸಿರುವ ಅನುಭವ. ಇಂಥ ಒಂದು ನಮ್ಮ ಉಳ್ಳಾಲ ಪರಿಸರದಲ್ಲಿ ಬೆಳೆದು ಬಂದ ಒಂದು ಪ್ರತಿಭೆಗೆ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಒಂದು ಗೌರವ ಸಮರ್ಪಣೆ ಮಾಡುತ್ತಿರುವ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಆತ್ಮೀಯರೇ, ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರು ನನ್ನ ಸಹಪಾಠಿ. ಬಾಲ್ಯದಿಂದಲೂ ಹೈಸ್ಕೂಲ್ ಶಿಕ್ಷಣವನ್ನು ಒಟ್ಟಿಗೆ ಮುಗಿಸ್ಕೊಂಡು ಬಹುಶಃ ಎಷ್ಟೋ ಸಲ ನಮ್ಮಲ್ಲಿ ಕೇಳಿದಾಗ ಯಾರಾದರೂ ಬಡ ಮಕ್ಕಳಿದ್ರೆ ತಿಳಿಸುವುದನ್ನು ಲಕ್ಷ್ಮಿ, ಅವರಿಗೆ ಉಚಿತವಾಗಿ ನೃತ್ಯ ತರಬೇತಿಯನ್ನು ಕೊಡ್ತೇನೆ ಎಂಬ ಮಾತು ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ ನಿಮ್ಮ ಸೇವೆಗೆ ಸದಾ ಸ್ಫೂರ್ತಿ ಆ ದೇವರ ಅನುಗ್ರಹ ಇರಲಿ ಅಂತ ಹೇಳುತ್ತಾ
ಡಾಕ್ಟರ್ ಶ್ರೀನಾಥ್ ಜಿ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಸನ್ಮಾನಿತರನ್ನು ಗೌರವಿಸಬೇಕು. ಅದೇ ರೀತಿ ಕೇವಲ ರಾಣಿ ಹಬ್ಬಕ್ಕಳ ಪ್ರತಿಮೆ ಮಾತ್ರ ಅಲ್ಲ, ಇವತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ನವರಾತ್ರಿ ಉತ್ಸವ ಇರ್ಬೋದು ಅಥವಾ ಗಣೇಶ ಚತುರ್ಥಿ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಕೇವಲ ನಮ್ಮ ಉಳ್ಳಾಲ ತಾಲೂಕು ಮಾತ್ರ ಅಲ್ಲ, ಮಂಗಳೂರಿನಾದ್ಯಂತ ರಾಜ್ಯದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥವರು ಕಲಾರತ್ನ ಉಮೇಶ್ ಬೋಳಾರ್ ಅವರು ಮುಂದಿನ ಸನ್ಮಾನದ ಪೀಠಕ್ಕೆ ಆಗಮಿಸಬೇಕಾಗಿ ದಯವಿಟ್ಟು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಇವರ ಬಗ್ಗೆ ಬಹಳಷ್ಟು ಕೇಳಿದಷ್ಟು ಹೇಳಿದಷ್ಟು ತಮ್ಮ ಪ್ರತಿಭೆಯನ್ನು ಮಾಡುವಾಗ ಕೂಡ ಸಾಮಾಜಿಕ ಕಾರ್ಯಕರ್ತೆಯಾಗುವಾಗ ನನಗೆ ಈಗಲೂ ನೆನಪಿದೆ. ದೇವಕೆಕ್ಕನವರು ನಾನು ಸ್ವಸಹಾಯ ಸಂಘದ ಸಭೆಗೆ ಹೋಗ್ಬೇಕಿದ್ರೆ ಮೇಡಮ್ ಸಮಯ ಇದ್ರೆ ಬನ್ನಿ, ಇವರು ಮೂರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ಬ ಸರಳ ವ್ಯಕ್ತಿತ್ವದ ಇವರ ಪರಿಚಯವನ್ನು ನೀಡಲಿಕ್ಕೆ ಇದ್ದಾರೆ ನಮ್ಮ ಸಮಿತಿಯ ಪದಾಧಿಕಾರಿಗಳಲ್ಲಿ ಓರ್ವರಾದಂಥ ಶಶಿಕಾಂತಿ ಉಳ್ಳಾಲ್. ಶ್ರೀಯುತ ಉಮೇಶ್ ಬೋಳಾರ್ ಇವರು ಜಿಲ್ಲೆಯ ಖ್ಯಾತ ಕಲಾವಿದರಲ್ಲಿ ಹಿರಿಯರಾದ ಮಂಗಳೂರಿನ ಬೋಳಾರದಲ್ಲಿ 1955ನೇ ಇಸವಿಯಲ್ಲಿ ಶ್ರೀಮತಿ ರೋಹಿಣಿ ಮತ್ತು ಶ್ರೀಯುತ ರಾಘವ ದಂಪತಿಗಳ ಮಗನಾಗಿ ಜನಿಸಿದ ಇವರು ಬೋಳಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಸೈಂಟ್ ಎಲೋಶಿಯಸ್ ಸಂಧ್ಯಾ ಕಾಲೇಜಿನಲ್ಲಿ PUCಯೊಂದಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದರು. ಪ್ರಸ್ತುತ ಇವರು ತುಕೋಟಿನ ಚೊಂಬುಗುಡ್ಡೆಯಲ್ಲಿ ತಮ್ಮ ಧರ್ಮಪತ್ನಿಯಾದ ಶ್ರೀಮತಿ ದೇವಕಿ ಮತ್ತು 3 ಮಕ್ಕಳೊಂದಿಗೆ ವಾಸವಾಗಿರುತ್ತಾರೆ. ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡುವಾಗಲೇ ಚಿತ್ರಕಲೆಯಲ್ಲಿ ಆಸಕ್ತಿ ತೋರಿಸಿದ ಇವರು ಶಾಲೆಯ ಗುರುಗಳಿಗೆ ಮೆಚ್ಚಿನ ಶಿಷ್ಯ. ಕಲಾವಿದರ ಕುಟುಂಬದಲ್ಲೇ ಜನಿಸಿದ ಇವರು ಬೋಳಾರದ ಗಿಳಿ ಸುಬ್ಬಣ್ಣ ಎಂಬ ಖ್ಯಾತಿಯ ಶ್ರೀಯುತ ಸುಬ್ಬಣ್ಣನವರ ಮೊಮ್ಮಗ. ಇವರು ಆರಂಭದಲ್ಲಿ ತನ್ನ ಸೋದರ ಮಾವ ಶ್ರೀಯುತ ಜನಾರ್ದನ್ ಬೋಳಾರ್ರವರ ಸಹಾಯಕನಾಗಿ ಕೆಲಸ ಮಾಡುತ್ತಾ ಕಲೆಯಲ್ಲಿ ಪಳಗಿ ದೇಶದ ಎಲ್ಲ ಪಟ್ಟಣಗಳ ಪ್ರತಿಷ್ಠಿತ ಕಲಾವಿದರೊಂದಿಗೆ ಬೆರೆತು ಹೆಚ್ಚಿನ ನೈಪುಣ್ಯತೆಯನ್ನು ಬೆಳೆಸಿಕೊಂಡಿದ್ದಾರೆ. ಇವರು ತನ್ನ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಮಂಗಳೂರಿನ ಜಾಹೀರಾತು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಾ ದೇವಸ್ಥಾನಗಳಿಗೆ ಭಿತ್ತಿಚಿತ್ರಗಳನ್ನು ರಚಿಸಿಕೊಟ್ಟು ಅನೇಕ ಇಗರ್ಜಿ ಮತ್ತು ಮಸೀದಿಗಳಲ್ಲಿಯೂ ಕಲಾ ಸೇವೆ ನೀಡಿದ್ದಾರೆ. ಮಂಗಳೂರಿನ ಶ್ರೀ ಮಂಗಳಾದೇವಿ ಸೇವಾ ಸಮಿತಿಗೆ ಸತತ 25 ವರ್ಷಗಳಿಂದ ಗಣೇಶನ ವಿಗ್ರಹವನ್ನು ರಚಿಸಿಕೊಟ್ಟಿರುತ್ತಾರೆ. ಮಂಗಳೂರಿನ ದಸರಾ ಉತ್ಸವದ ಪ್ರಯುಕ್ತ ಪೂಜಿಸಲ್ಪಡುವ ಶ್ರೀ ಶಾರದಾ ದೇವಿಯ ವಿಗ್ರಹವನ್ನು ಕಳೆದ 41 ವರ್ಷಗಳಿಂದ ಉಳ್ಳಾಲದ ಶಾರದಾ ಉತ್ಸವ ಸಮಿತಿಗೆ ಸತತವಾಗಿ ರಚಿಸಿಕೊಡುತ್ತಾ ಇದ್ದಾರೆ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ನವರಾತ್ರಿ ನವದುರ್ಗಿಯರ ಮೂರ್ತಿಗಳಲ್ಲಿ ಕೆಲವು ಮೂರ್ತಿಗಳನ್ನು ಆರಂಭದ ಕೆಲವು ವರ್ಷಗಳಲ್ಲಿ ರಚಿಸಿದ್ದಾರೆ. ಹಾಗೆಯೇ ಕೊಲ್ಯ ಶಾರದೆ, ಮೊಂಟೆ ಪದವಿನ ಶಾರದೆ, ಪುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಗಣೇಶೋತ್ಸವಕ್ಕೆ ಗಣೇಶನ ವಿಗ್ರಹ, ಮರೋಳಿಯಲ್ಲಿರುವ ಶ್ರೀ ಸೂರ್ಯನಾರಾಯಣ ದೇವಾಲಯದ ವಟಾರದಲ್ಲಿ ಇರಿಸುವ ಗಣೇಶನ ವಿಗ್ರಹಗಳನ್ನು ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿರುತ್ತಾರೆ. ಹಲವಾರು ದೇವಾಲಯ ಮತ್ತು ಇಗರ್ಜಿಗಳಿಗೆ ಮಹಾದ್ವಾರ, ಮರದ ಬಾಗಿಲಿಗೆ ಉಬ್ಬು ಶಿಲ್ಪಗಳನ್ನು ರಚಿಸಿದ್ದಾರೆ. ರಥಬೀದಿಯ ವೆಂಕಟರಮಣ ದೇವಸ್ಥಾನದ ರಥ ಮತ್ತು ಮಹಮ್ಮಾಯಿ ದೇವಸ್ಥಾನದ ರಥಗಳಿಗೆ ಚಿತ್ರಗಳನ್ನು ರಚಿಸಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತನ್ನ ಕಲಾ ಸೇವೆಗಾಗಿ ಗುರುತಿಸಲ್ಪಟ್ಟ ಇವರು ದೇಶ ವಿದೇಶಗಳಿಗೂ ಹೋಗಿರುತ್ತಾರೆ. ಫ್ರಾನ್ಸ್ ಮತ್ತು ಜರ್ಮನಿಗೆ ಹೋಗಿ ಅಲ್ಲಿ ಹುಲಿ ವೇಷಧಾರಿಗಳಿಗೆ ಬಣ್ಣ ಹಚ್ಚಿರುತ್ತಾರೆ. ಅಲ್ಲಿ 48 ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಮಂಗಳೂರು, ಬೆಂಗಳೂರು, ಮುಂಬೈ, ಚೆನ್ನೈ
ಮೊದಲಾದ ನಗರಗಳಲ್ಲಿ ಅಂತಾರಾಷ್ಟ್ರೀಯ ಹೋಟೆಲುಗಳಿಗೆ ಹಾಗೂ ಸಭಾಂಗಣಗಳಿಗೆ ಉಬ್ಬು ಶಿಲ್ಪ ತೈಲವರ್ಣ ಚಿತ್ರಗಳನ್ನು ರಚಿಸಿದ್ದಾರೆ. ತೊಕ್ಕೊಟ್ಟಿನ ಮೊಸರು ಕುಡಿಕೆ ಸಂದರ್ಭದಲ್ಲಿ ನಡೆಯುವ ಶೋಭಾಯಾತ್ರೆಯಲ್ಲಿ ಶ್ರೀ ನಿತ್ಯಾನಂದ ಯುವಕ ಮಂಡಲದ ವತಿಯಿಂದ ನಿರ್ಮಿಸಲಾಗುವ ಸ್ತಬ್ಧ ಚಿತ್ರಗಳನ್ನು 25 ವರ್ಷಗಳ ಕಾಲ ನಿರಂತರವಾಗಿ ರಚಿಸಿಕೊಟ್ಟಿದ್ದಾರೆ. ಇನ್ನೂ ಹೇಳಬೇಕೆಂದರೆ ತೊಕ್ಕೊಟ್ಟಿನ ಮೊಸರು ಕುಡಿಕೆಯಲ್ಲಿ ಸ್ತಬ್ಧ ಚಿತ್ರದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜಿಲ್ಲೆಯಲ್ಲಿ ಚಿತ್ರಕಲೆಯಲ್ಲಿ ಮತ್ತು ಶಿಲ್ಪಕಲೆಯಲ್ಲಿ ತನ್ನದೇ ಶೈಲಿಯ ಛಾಪು ಮೂಡಿಸಿ ಸೇವೆ ಸಲ್ಲಿಸುತ್ತಾ ಮಂಗಳೂರು ಹಾಗೂ ಉಳ್ಳಾಲ ಪರಿಸರದ ಜನಮಾನಸದಲ್ಲಿ ನೆಲೆಸಿದ್ದಾರೆ. ಬೃಹತ್ ಗಾತ್ರದ ಕಟ್ಔಟ್ ವಿಷಯ ಬಂದಾಗ ಜಿಲ್ಲೆಯ ಕಲಾವಿದರಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡವರು ಇವರೇ. ಇವುಗಳಲ್ಲಿ ತೊಕ್ಕೊಟ್ಟಿನಲ್ಲಿ ಇರಿಸಲಾದ ಇಂದಿರಾ ಗಾಂಧಿ ಕಟ್ಔಟ್ 25 ಅಡಿ, ಅಟಲ್ ಬಿಹಾರಿ ವಾಜಪೇಯಿ ಕಟ್ಔಟ್ 32 ಅಡಿ, ಮಂಗಳೂರಿನಲ್ಲಿ ಇರಿಸಲಾದ ಪೋಪ್ ಜಾನ್ ಪಾಲ್ ಕಟ್ಔಟು 40 ಅಡಿ, ನಾಗರಾಜ ಶೆಟ್ಟಿ ಕಟ್ಔಟ್ 30 ಅಡಿ, ರಮಾನಾಥ್ ರೈ ಅವರ 6 ಕಟ್ಔಟ್ಗಳು ಪ್ರಮುಖವಾಗಿವೆ. ಇವರು ವೇದಿಕೆಯ ನಿರ್ಮಾಣದಲ್ಲೂ ಸಿದ್ಧಹಸ್ತರು. ಡಾಕ್ಟರ್ ರಾಜ್ಕುಮಾರ್ ರವರು ಮಂಗಳೂರಿನಲ್ಲಿ ಕಾರ್ಯಕ್ರಮ ನೀಡಿದಾಗ ಬೃಹತ್ ವೇದಿಕೆ ನಿರ್ಮಿಸಿ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಗುರುಕಿರಣ್ ಅವರ ಸಂಗೀತ ರಸಮಂಜರಿ ಕುಂಬ್ಳೆಯಲ್ಲಿ ನಡೆದಾಗ ಬೃಹತ್ ವೇದಿಕೆ ನಿರ್ಮಿಸಿ ಕೊಟ್ಟಿದ್ದಾರೆ. ಇನ್ನು ಶೃಂಗೇರಿಯಲ್ಲಿ ಒಂದು ಸಭಾಂಗಣಕ್ಕೆ ಶೃಂಗೇರಿ ಶಾರದೆಯ ಉಬ್ಬು ಶಿಲ್ಪವನ್ನು ತಯಾರಿಸಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ ಇವರ 45 ವರ್ಷಗಳ ಸೇವಾ ಅವಧಿಯಲ್ಲಿ ಇನ್ನೂ ಲೆಕ್ಕ ಹಿಡಿಯದಷ್ಟು ಕಲಾ ಸೇವೆಗಳನ್ನು ಕಾಣಬಹುದು. ಇವರ ಕಲಾ ಸೇವೆಯನ್ನು ಗುರುತಿಸಿ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಕ್ಕೆ ಮಹಾದ್ವಾರವನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರವು ಇವರಿಗೆ ವರ್ಸ್ಟೈಲ್ ಸ್ಕಲ್ಪ್ಚರ್ ಬಹುಮುಖ ಪ್ರತಿಭೆಯ ಶಿಲ್ಪಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಪುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಸನ್ನಿಧಿಯಲ್ಲಿ ಇವರಿಗೆ ಕಲಾರತ್ನ ಎಂಬ ಬಿರುದನ್ನು ನೀಡಿ ಗೌರವಿಸಿ ಸನ್ಮಾನಿಸಿದ್ದಾರೆ. ಇವರ ಜೀವನ ಪರ್ಯಂತ ಕಲಾ ಸಾಧನೆಗೆ ಉಳ್ಳಾಲದ ಅಬ್ಬಕ್ಕ ಸರ್ಕಲ್ನಲ್ಲಿರುವ 12 ಅಡಿ ಎತ್ತರದ ಅಶ್ವಾರೋಹಿ ಅಬ್ಬಕ್ಕ ವಿಗ್ರಹ ಹಾಗೂ ಸುರತ್ಕಲ್ ಇಂಜಿನಿಯರ್ ಕಾಲೇಜಿನಲ್ಲಿ ಇರಿಸಲಾದ ಯು ಶ್ರೀನಿವಾಸ್ ಮಲ್ಯರ ವಿಗ್ರಹಗಳೇ ಸಾಕ್ಷಿ. ಹಾಗೂ ಮಂಗಳೂರಿನ ವಿಕಾಸ್ ಕಾಲೇಜಿನಲ್ಲಿ ಫ್ರೆಸ್ಕೋ ಪೇಂಟಿಂಗ್ ರಚನೆ ಮಾಡಿದ್ದನ್ನು ಈಗಲೂ ನೋಡಬಹುದು. ಫ್ರೆಸ್ಕೋ ಪೇಂಟಿಂಗ್ ಅಂದರೆ ಪುರಾತನ ಶೈಲಿಯ ಬಣ್ಣ ಬಳಸಿ ಮಾಡುವಂತಹ ಚಿತ್ರರಚನೆ. ಉಳ್ಳಾಲದ ವಿದ್ಯಾವಿನಾಯಕ ಸಾರ್ವಜನಿಕ ಗಣೇಶನ ವಿಗ್ರಹವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುತ್ತಾರೆ. ಇತ್ತೀಚೆಗೆ ದಿವಂಗತ ಯು ದಯಾನಂದ ನಾಯ್ಕರ ಎದೆ ಮಟ್ಟದ ಫೈಬರ್ ಮೂರ್ತಿಯನ್ನು ರಚಿಸಿದ್ದಾರೆ. ಮಂಗಳೂರಿನ ಆಕಾಶ ಭವನದ ರುದ್ರಭೂಮಿಗೆ ಶಿವನ ಮೂರ್ತಿಯನ್ನು ರಚಿಸಿದ್ದಾರೆ. ಮಿಥುನ್ ರೈ ಮತ್ತು ನಮ್ಮ ಕುಡ್ಲ ಚಾನಲ್ನವರು ನಡೆಸಿಕೊಟ್ಟ ಪಿಲಿನಲಿಕೆ ಹುಲಿವೇಷ ಸ್ಪರ್ಧೆಯಲ್ಲಿ ಸತತ 4 ಬಾರಿ ಇವರ ಬಣ್ಣಗಾರಿಕೆಗೆ ಪ್ರಥಮ ಬಹುಮಾನ ಬಂದಿರುತ್ತದೆ. ಇವರ ಕಲಾಜೀವನವು ನಿರಂತರವಾಗಿ ಸಾಗಲು ದೇವರು ಸಕಲ ವಿಧಿಗಳಲ್ಲೂ ಹರಸಲಿ ಎಂದು ವೀರರಾಣಿ ಅಬ್ಬಕ್ಕ ಸಮಿತಿಯು ಹಾರೈಸುತ್ತದೆ. ವೈಯಕ್ತಿಕವಾಗಿಯೂ ತಮ್ಮ ಅಭಿಮಾನಿಯಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಧನ್ಯವಾದಗಳು. ಸರಳ ಸಜ್ಜನಿಕೆಯ ಉಮೇಶ್ ಬೋಳಾರ್ ಅವರನ್ನು ವೇದಿಕೆಯಲ್ಲಿರುವಂತಹ ನಮ್ಮ ಉದ್ಘಾಟಕರಾದಂಥ ಡಾಕ್ಟರ್ ಶ್ರೀನಾಥ್ ಜಿಯವರು ಮತ್ತು ಎಲ್ಲರೂ ಕೂಡ ಗೌರವಿಸಬೇಕು. ಅವರ ಧರ್ಮಪತ್ನಿಯವರು ಕೂಡ ಜೊತೆ ಸೇರಬೇಕು ಈ ಸನ್ಮಾನದ ಕಾರ್ಯಕ್ರಮಗಳಲ್ಲಿ ಅಂತ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈಗ ಸಹೋದರಿ ದೇವಕಿಯವರು ಕೂಡ ಇದ್ದಾರೆ. ಅವರ ಸಹೋದರ ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಉಮೇಶ್ ಬೋಳಾಲ್ ಅವರಿಗೆ ಆಗಿ ಕೇಳಿಕೊಳ್ತಾ ಇದ್ದೇನೆ.
ಇತಿಹಾಸದ ಪುಟಗಳಲ್ಲಿ ಇನ್ನೊಂದು 10 ವರ್ಷದಲ್ಲಿ ಶತಾಯುಷಿಯಾಗಿ ಬಾಳುವವರು ನಮ್ಮ ಗುರುಗಳಾದಂಥ ನಾಟ್ಯ ಗುರು ಶಾಂತಲಾ ಪ್ರಶಸ್ತಿ ವಿಜೇತರಾದಂತಹ ವಿದ್ವಾನ್ ಮೋಹಾಳ್ ಉಳ್ಳಾರವರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಒಂದು ಕಾದಂಬರಿಯನ್ನು ಅಥವಾ ನೀಳ್ಗತೆಯನ್ನು ಬರೆದರೂ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಹೊಸತನದ ಜೀವನ ಜೊತೆ ಬದುಕನ್ನು ಕಲ್ಪಿಸಿಕೊಟ್ಟವರು ನಾಟ್ಯ ಗುರುಗಳಾದಂಥ ವಿದ್ವಾನ್ ಮೋಹನ್ ಉಳ್ಳಾಲ್ ಅವರು. ಬಾಲ್ಯದಲ್ಲಿ ನಾನು ಕೂಡ ಕೆಲವು ದಿನದವರ ಶಿಷ್ಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನಮಗೆ ನಿರೀಕ್ಷೆ ಇರಲಿಲ್ಲ. ಒಂದು, ನಾನು ಈಗಾಗಲೇ ಹೇಳಿದೆ, ನನ್ನ ಮಗ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಏಜ್ ಈಸ್ ಜಸ್ಟ್ ಅ ನಂಬರ್ ಅಮ್ಮ ಅಂತ. ನನಗೆ ಬಹುಶಃ ಈ ಗುರುಗಳನ್ನು ನೋಡಿದಾಗ ಅನಿಸ್ತದೆ, ಪ್ರಾಯ ಎಂಬುದು ಬರೀ ಒಂದು ಸಂಖ್ಯೆ, ಆದರೆ ಅವರ ಮುಖದಲ್ಲಿರುವಂಥ ಕಾಂತಿ, ಆ ಹೊಳಪು, ಅವರಲ್ಲಿರುವಂಥ ಆತ್ಮವಿಶ್ವಾಸ ನಮ್ಮೆಲ್ಲರನ್ನ ಮತ್ತೆ ಈ ಒಂದು ಉನ್ನತವಾದಂಥ ಭವ್ಯ ಭಾರತದ ಕನಸನ್ನು ನನಸು ಮಾಡುವಂಥ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಸ್ಫೂರ್ತಿ ಕೊಡ್ತದಂತ ಹೇಳ್ತಾ ಅವರ ಸನ್ಮಾನದ ಒಂದು ಪಠಣವನ್ನು, ಅವರ ವಾಚನವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಅನುಪಮಾಜಿಯವರು. ಸಂಜೆಯ ಶುಭ ನಮನಗಳೊಂದಿಗೆ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ 90ನೆಯ ವರ್ಧಂತಿಯ ಸನ್ಮಾನ ಗೌರವವನ್ನು ಪಡೆಯಲಿರುವವರು ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ಉಳ್ಳಾಳ ಮೋಹನ್ ಕುಮಾರ್. ಪಂದನಲ್ಲೂರು ಭರತನಾಟ್ಯ ಶೈಲಿಯಲ್ಲಿ ಸಾಧನೆ ಮಾಡಿರುವ ಉಳ್ಳಾಳ ಮೋಹನ್ ರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಗ್ರಾಮದ ಕೊಲ್ಯ ಎಂಬಲ್ಲಿ 4/10/1933ರಲ್ಲಿ ಜನಿಸಿದರು. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದ ಇವರು ಪ್ರವೃತ್ತಿಯಲ್ಲಿ ನೃತ್ಯ ಕಲಾವಿದರು. ನೃತ್ಯದ ಆರಂಭಿಕ ಶಿಕ್ಷಣ ದೊರಕಿದ್ದು ಮಂಗಳೂರಿನ ಶ್ರೀ ಮಾಸ್ಟರ್ ವಿಠಲ್ ರವರಲ್ಲಿ, ನಂತರ ಕೇರಳದ ತ್ರಿಪುಣತುರೈ ದಿವಂಗತ ರಾಜನ್ ಅಯ್ಯರ್ ಅವರಲ್ಲಿ ಶಿಕ್ಷಣವನ್ನು ಮುಂದುವರಿಸಿದ್ದರು. ಬಳಿಕ ತಮಿಳುನಾಡಿನ ಪ್ರಸಿದ್ಧ ಭರತನಾಟ್ಯ ಗುರು ಅಭಿನಯದ ಶಿರೋಮಣಿ ದಿವಂಗತ ರಾಜರತ್ನಂ ಪಿಳ್ಳೆ ಅವರಲ್ಲಿ ಉನ್ನತ ಮಟ್ಟದ ಪಂದನಲ್ಲೂರು ಶೈಲಿಯ ಭರತನಾಟ್ಯದ ಶಿಕ್ಷಣ ಪಡೆದು ಮಾಧ್ಯಮವನ್ನು ಪ್ರವೇಶಿಸಿದರು. 1957ರಲ್ಲಿ ತಮ್ಮದೇ ನಾಟ್ಯ ನಿಕೇತನ ನೃತ್ಯ ಕೇಂದ್ರ ತೆರೆದು ಗುರು ಶಿಷ್ಯ ಪರಂಪರೆಯಲ್ಲಿ ರಾಷ್ಟ್ರೀಯ ನೃತ್ಯ ಶಿಕ್ಷಣ ನೀಡುವ ಪರಿಪಾಠ ಆರಂಭಿಸಿದರು. ಅನೇಕ ಪ್ರಸಿದ್ಧ ಕಲಾವಿದರನ್ನು ರೂಪಿಸಿ ಇವರು ನೃತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಇತ್ತು ಶ್ರೀಮಂತಗೊಳಿಸಿರುವರು. ನೃತ್ಯ ಶಿಕ್ಷಣದಲ್ಲಿ ಶಿಸ್ತು ಮತ್ತು ಸಂಪ್ರದಾಯವನ್ನು ಯಥಾವತ್ ಗೌರವಿಸುತ್ತಾ ಶಿಷ್ಯರಿಗೆ ಬೋಧನೆ ನೀಡುವಲ್ಲಿ ಬದ್ಧತೆಯನ್ನು ಕಾಪಾಡಿಕೊಂಡು ಯಾವತ್ತೂ ಸುಲಭ ಹೊಂದಾಣಿಕೆ ಮಾಡಿಕೊಂಡವರಲ್ಲ. ನಾಟ್ಯ ನಿಕೇತನವು 1982ರಲ್ಲಿ ರಜತೋತ್ಸವವನ್ನು, 2008ರಲ್ಲಿ ಸುವರ್ಣ ಮಹೋತ್ಸವವನ್ನು ಮಂಗಳೂರಿನ ಪುರಭವನದಲ್ಲಿ ಅದ್ದೂರಿಯಾಗಿ ಆಚರಿಸಿದೆ. ನಾಡಿನ ಅನೇಕ ಹಿರಿಯ ಕಲಾವಿದರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನಿಸಿದೆ. ವಿದೇಶಗಳಿಂದಲೂ ಅನೇಕ ನೃತ್ಯಾರ್ಥಿಗಳಾಗಿ ಬಂದು ಇಲ್ಲಿ ತರಬೇತಿ ಪಡೆಯುತ್ತಿರುವುದು ಗಮನಾರ್ಹವಾಗಿದೆ. ಇವರು ಅತ್ಯುತ್ತಮ ನೃತ್ಯ ಸಂಯೋಜಕರಾಗಿ ಮಾಧ್ಯಮದಲ್ಲಿ ಗೌರವ ಸ್ಥಾನ ಗಳಿಸಿಕೊಂಡಿರುವರು. ಭರತನಾಟ್ಯದ ಮಾರ್ಗಂನಲ್ಲಿ ಸೂಚಿಸಲಾಗಿರುವ ಬಹುತೇಕ ನೃತ್ಯ ಬಂಧಗಳಿಗೆ ನೃತ್ಯ ಸಂಯೋಜನೆ ಮಾಡಿರುವರು. ಮಾತ್ರವಲ್ಲದೆ ಅನೇಕ ಕನ್ನಡ, ತುಳು ನೃತ್ಯ ರೂಪಕಗಳನ್ನು ನಿರ್ದೇಶಿಸಿರುವರು. ಇವರು ಸಂಯೋಜಿಸಿದ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಸಾಹಿತ್ಯ ಎಳುವೆರು ದೈಯರ್ ಎಂಬ ತುಳು ನೃತ್ಯ ರೂಪಕವು 1600ಕ್ಕಿಂತಲೂ ಹೆಚ್ಚು ಪ್ರದರ್ಶನವನ್ನು ಕಂಡಿದೆ. ಕೇಂದ್ರ ಸರ್ಕಾರದ ಸಾಕ್ಷ್ಯಚಿತ್ರವೊಂದಕ್ಕೆ ಸಮೂಹ ನೃತ್ಯ ಸಂಯೋಜಿಸಿ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿ, ದಕ್ಷಿಣ ಕನ್ನಡದ ನಮ್ಮ ಕುಡ್ಲ, ನಮ್ಮ ಟಿವಿ, ಮಂಗಳೂರು ಆಕಾಶವಾಣಿಗಳಲ್ಲಿ ಇವರ ಸಂದರ್ಶನ ಪ್ರಸಾರವಾಗಿದೆ. ಚಂದನ ವಾಹಿನಿಗೆ ಶಾಸ್ತ್ರೀಯ ನೃತ್ಯ ಕಲಾವಿದರನ್ನು ಆರಿಸುವ ಆಡಿಷನ್ನಲ್ಲಿ ಪರೀಕ್ಷಕರಾಗಿಯೂ ನೇಮಿಸಲ್ಪಟ್ಟಿದ್ದಾರೆ. ಮಂಗಳೂರು ಆಕಾಶವಾಣಿಯ ಸಲಹಾ ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ಕರಾವಳಿ ನೃತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿ ಹಲವು ಕೋನಗಳಲ್ಲಿ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಜರುಗಿಸಿದ ನೃತ್ಯ ಪರೀಕ್ಷೆಗಳಿಗೆ ವಿಶ್ವವಿದ್ಯಾನಿಲಯದ ಭರತನಾಟ್ಯ ಡಿಗ್ರಿ ಪರೀಕ್ಷೆಗಳಲ್ಲಿ ಪರೀಕ್ಷಕರಾಗಿಯೂ ನೇಮಿಸಲ್ಪಟ್ಟಿರುವರು. ನೃತ್ಯ ಕ್ಷೇತ್ರದ ನಿರಂತರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿಯ 1985ರಲ್ಲಿ ನೃತ್ಯ ಪುರಸ್ಕಾರ ಮತ್ತು 1995ರಲ್ಲಿ ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿಯೊಂದಿಗೆ ಫಲಕ ಸಂಭಾವನೆಯೊಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರದ ನೃತ್ಯಕ್ಕೆ ಕೊಡಲ್ಪಟ್ಟುವ 2009ನೇ ಸಾಲಿನ ಅತಿ ಉನ್ನತ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪ್ರಶಸ್ತಿ ಪತ್ರ, ಪ್ರಶಸ್ತಿ ಫಲಕ ಮತ್ತು ರೂಪಾಯಿ 3 ಲಕ್ಷ ಗೌರವಧನದೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವರು ಇತರ ಮಂತ್ರಿಗಳ ಉಪಸ್ಥಿತಿಯಲ್ಲಿ 22/2/2012ರಂದು ಬೆಂಗಳೂರಿನಲ್ಲಿ ಇವರನ್ನು ಗೌರವದಿಂದ ಸನ್ಮಾನಿಸಿದೆ.
1/11/2007 ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರಿಗೆ ಲಭಿಸಿದೆ. ಇದೀಗ ತಮ್ಮ ಇಳಿ ವಯಸ್ಸಿನಲ್ಲೂ ಉತ್ಸಾಹಭರಿತರಾಗಿ ನೃತ್ಯ ಸೇವೆಗೈಯುತ್ತಿರುವ ಇವರು ಅಗ್ಗದ ಪ್ರಚಾರವನ್ನು ಬಯಸದೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ MA ಪದವಿ ಪಡೆದು ತನ್ನ ಪುತ್ರಿಯೂ ಶಿಷ್ಯೆಯೂ ಆಗಿರುವ ಶ್ರೀಮತಿ ರಾಜಶ್ರೀ ಉಳ್ಳಾಳ್ ಇವರಿಗೆ ನಾಟ್ಯ ನಿಕೇತನದ ಜವಾಬ್ದಾರಿಕೆಯನ್ನು ನೀಡಿ ಇವರು ನೃತ್ಯ ಪರಂಪರೆಯನ್ನು ಸದಾ ಮುಂದುವರಿಯುವಂತೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಹಾಗೆ ಇವರಿಗೆ ಹಲವಾರು ಬಿರುದುಗಳು ಸಂದಿವೆ. ನೃತ್ಯ ಸಿದ್ಧಯೋಗಿ, ಕರ್ನಾಟಕ ಕಲಾತಿಲಕ, ನಾಟ್ಯ ಕಲಾ ಕೌಸ್ತುಭ, ನೃತ್ಯ ವಿದ್ಯಾನಿಧಿ, ನೃತ್ಯ ಕಲಾತಿಲಕ, ನೃತ್ಯ ಕಲಾ ಕೇಸರಿ, ನಾಟ್ಯ ಕಲಾ ವಾರಿಧಿ, ನಾಟ್ಯ ಕಲಾ ಶಿರೋಮಣಿ, ರಾಷ್ಟ್ರೀಯ ಕಲಾ ವಿಕಾಸ ರತ್ನ, ಸುವರ್ಣ ಮೋಹನ, ನೃತ್ಯ ಸುಂದರ, ನಾಟ್ಯ ಸರ್ವಭೌಮ, ನೃತ್ಯ ವಿಭೂಷಣ, ನೂಪುರ ಕಸ್ತೂರಿ, ನಾಟ್ಯ ಕಲಾ ರತ್ನ, ನಾಟ್ಯ ಗುರು ವರೇಣ್ಯ, ಅಭಿನಯ ಭರತ, ಸಮಾಜ ರತ್ನ, ನಾಟ್ಯ ಮಾಂತ್ರಿಕ, ಶ್ರೀದೇವಿ ನೃತ್ಯ ಆರಾಧಕ ಕೇಂದ್ರ ಪುಸ್ತಕ, ಅಜಿತ ಕುಮಾರ ಸ್ಮಾರಕ ಕೇಂದ್ರ ಬೆಂಗಳೂರು. ಇವರು ಕೂಡ ನಾಟ್ಯಶ್ರೀ, ಕಲಾನಯನ, ನಾಟ್ಯ ಕೌಸ್ತುಭ ನೃತ್ಯಾಲಯ, ನೃತ್ಯ ಲಹರಿ ನಾಟ್ಯಾಲಯ ಮಂಗಳೂರು, ಭರತನಾಟ್ಯ ಕಲಾರತ್ನ 2023ರಲ್ಲಿ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳಿಂದ ಸ್ವೀಕರಿಸಿರುತ್ತಾರೆ. ಹಾಗೆ ಇವರು ಸುಮಾರು 40ಕ್ಕೂ ಹೆಚ್ಚು ಬಿರುದುಗಳನ್ನು ಪಡೆದು ತಮ್ಮ ಈ 90ನೇ ವಯಸ್ಸಿನಲ್ಲಿ ಕೂಡ ತಮ್ಮ ಹುರುಪನ್ನು ಎಲ್ಲ ಕಡೆ ಪಸರಿಸಿರುತ್ತಾರೆ. ಈ ಒಂದು ಮುಸ್ಸಂಜೆಯ ವೇಳೆಯಲ್ಲಿ ನಾವು ಅವರಿಗೆ ಸನ್ಮಾನ ನೀಡಲಿಕ್ಕೆ ನಮ್ಮ ಉತ್ಸವ ಸಮಿತಿ ಬಹಳ ಹೆಮ್ಮೆ ಪಡುತ್ತಿದೆ. ಅಂದರೆ ಶತಾಯುಷಿಯಾಗಿ ಮತ್ತಷ್ಟು ಶಿಷ್ಯರಿಗೆ ಪ್ರೇರಣೆಯಾಗಿ ನಿಮ್ಮ ಬಾಳು ಬಂಗಾರವಾಗಲಿ. ನಿಮ್ಮ ಶಿಷ್ಯ ವೃಂದದ ಜೊತೆ ಇಡೀ ದೇಶಕ್ಕೆ ಮತ್ತಷ್ಟು ಪ್ರೇರಣೆಯ ಪ್ರಶಸ್ತಿಗಳು ಲಭಿಸಲಿ ಎಂಬ ಶುಭಾಶಯದೊಂದಿಗೆ ಸನ್ಮಾನ್ಯ ವಿದ್ವಾನ್ ನಾಟ್ಯಗುರು ಮೋಹನ್ ಸರ್ ಅವರನ್ನು ವೇದಿಕೆಯ ಸನ್ಮಾನವನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ಈ ಗೌರವದ ಸನ್ಮಾನಕ್ಕೆ ಸಾಕ್ಷಿಯಾಗೋಣ. ತಮ್ಮ ಪಾಲಿಗಿರಲಿ ಸದಾ ಆಯುರಾರೋಗ್ಯ ಭಾಗ್ಯಗಳು ತಮ್ಮ ಪಾಲಿಗಿರಲಿ ಸದಾ ನಲ್ಮೆಯ ಶುಭಾಶಯ ಒಲುಮೆಯ ಶುಭಾಶಯ ನಿಮಗೆ ನಮ್ಮಯ ಶುಭಾಶಯ ಸಂತಸದ ಈ ಸುದಿನ ಉಲ್ಲಾಸ ತುಂಬಿದೆ ಇಂದಿಲ್ಲಿ ಸಂತಸದ ಈ ಸುದಿನ ಉಲ್ಲಾಸ ತುಂಬಲಿ ನಿಮ್ಮಲ್ಲಿ ಕನಸುಗಳು ನನಸಾಗಿ ಹಸನಾಗಿರಲಿ ಜೀವನ ಕನಸುಗಳು ನನಸಾಗಿ ಹಸನಾಗಿರಲಿ ಜೀವನ
ಜ್ಞಾನ ಅಭಿಮಾನ ಕೀರ್ತಿ ಶಿಖರದಲ್ಲಿ ರಾರಾಜಿಸುತ್ತಿರಲಿ. ಹಿರಿಯರ ಶುಭಾಶಯ, ಹಿರಿಯರ ಶುಭಾಶಯ. ಸದಾ ಜನ್ಮದಿನ ಉಲ್ಲಾಸ ತುಂಬಿದೆ ಇಂದಿಲ್ಲಿ, ಸಂತಸದ ಈ ಸುದಿನ ಉಲ್ಲಾಸ ತುಂಬಲಿ ನಿಮ್ಮಲ್ಲಿ. ಖ್ಯಾತಿ ವಿಖ್ಯಾತಿಯ ಶೋಭೆಯಿಂದ ಬದುಕು ಧ್ರುವ ತಾರೆಯಾಗಲಿ. ಖ್ಯಾತಿ ವಿಖ್ಯಾತಿಯ ಶೋಭೆಯಿಂದ ಬದುಕು ಧ್ರುವ ತಾರೆಯಾಗಲಿ. ಶಾಂತಿ ಸನ್ನಡತೆಯ ಬಾಳ ಬಂಡಿ ಹೀಗೆ ಸಾಗಲಿ. ಹರುಷದ ಶುಭಾಶಯ ನಿಮಗಿನ ಉಲ್ಲಾಸ ತುಂಬಿದೆ ಇಂದಿಲ್ಲಿ, ಉಲ್ಲಾಸ ತುಂಬಲಿ ನಿಮ್ಮಲ್ಲಿ. ತನು ಮನಗಳು ಮುದ ನೀಡಿ ನೆಮ್ಮದಿಯು ನೆಲೆಸಲಿ, ಮದಿಯು ನೆಲೆಸಲಿ. ಆಸೆ ಆಕಾಂಕ್ಷೆಗಳ ಮೊಗ್ಗು ಹೂವಾಗಿ ಈಡೇರಲಿ. ಆಸೆ ಆಕಾಂಕ್ಷೆಗಳ ಮೊಗ್ಗು ಹೂವಾಗಿ ಈಡೇರಲಿ. ಆಪ್ತರ ಶುಭಾಶಯ, ಮಿತ್ರರ ಶುಭಕ್ಕ ಸಮಿತಿಯ ಶುಭಾಶಯ. ಸಂತಸದ ಈ ಸುದಿನಿದೆ ಇಂದಿಲ್ಲಿ, ಸಂತಸದ ಈ ಸುದಿನ ಉಲ್ಲಾಸ ತುಂಬಲಿ ನಿಮ್ಮಲ್ಲಿ. ನಲ್ಮೆಯ ಶುಭಾಶಯ, ಒಲುಮೆಯ ಶುಭಾಶಯ, ನಲ್ಮೆಯ ಶುಭಾಶಯ, ಒಲುಮೆಯ ಶುಭಾಶಯ. ಹಬ್ಬಕ್ಕ ಸಮಿತಿಯ ಶುಭಾಶಯ, ಹಬ್ಬಕ್ಕ ಸಮಿತಿಯ ಶುಭಾಶಯ, ಹಬ್ಬಕ್ಕ ಸಮಿತಿಯ ಶುಭಾಶಯ. 90ನೇ ವರ್ಧಂತಿಯ ಈ ಸನ್ಮಾನದ ಗೌರವವನ್ನು ಸ್ವೀಕರಿಸಿದಂತಹ ನಾಟ್ಯ ಗುರುಗಳಾದಂತಹ ಡಾಕ್ಟರ್ ಮೋಹನ್ ಉಳ್ಳಾಲ್ಜಿಯವರಿಂದ ಸನ್ಮಾನದ ಮಾತುಗಳು. ನಾನು ವೃತ್ತಿಯಲ್ಲಿ ಅಧ್ಯಾಪಕನಾಗಿದ್ದು ಪ್ರವೃತ್ತಿಯಲ್ಲಿ ಒಬ್ಬ ನೃತ್ಯ ಕಲಾವಿದನಾಗಿ ಹಲವು ಹಿರಿಯ ಕಲಾವಿದರಿಂದ ಗುರುತಿಸಲ್ಪಟ್ಟಿದ್ದೇನೆ. ಇದಕ್ಕೆ ಮೊದಲು ನಾನು ಹೇಗೆ ಇದಕ್ಕೆ ಪ್ರವೇಶ ಮಾಡಿದೆ ಎಂಬ ವಿಷಯವನ್ನು ಚಿಕ್ಕದಾಗಿ ಹೇಳಬಯಸ್ತೇನೆ. ಭಾಳ ಸಣ್ಣದಿರುವಾಗ ನಮ್ಮ ಊರಿನಲ್ಲಿ ಹಿಂದಿನ ಕಾಲದಲ್ಲಿ ನೃತ್ಯ ಕಾರ್ಯಕ್ರಮ ಎಲ್ಲ ಇರಲಿಲ್ಲ, ಯಕ್ಷಗಾನ ಇತ್ತು. ನಾವು ಮಕ್ಕಳೆಲ್ಲ ಚಾಪ್ ಹಿಡ್ಕೊಂಡು ದೇರ್ಲಕಟ್ಟೆ, ಕಿನ್ಯ, ತಲಪಾಡಿ ಇಂಥ ಕಡೆಗೆ ಹುಡುಗರೊಟ್ಟಿಗೆ ಚಾಪ್ ಹಿಡ್ಕೊಂಡು ಸೂಟ್ ಹಿಡ್ಕೊಂಡು ಯಕ್ಷಗಾನ ನೋಡಲಿಕ್ಕೆ ಹೋಗ್ತಿದ್ದೆವು. ಮರುದಿನ ಬಂದು ಮನೆಯಲ್ಲಿ ಆಟ ಆಡುವುದು ರಜೆಯ ದಿವಸ. ನಾನು ಮಾತ್ರ ಶ್ರೀವೇಷ ಹಾಕೋದು. ನನಗೆ ಅದು ಹೇಗೆ ಬಂತು ಅಂತ ನನಗೆ ಗೊತ್ತಾಗೋದಿಲ್ಲ. ನಾನು ಆ ಕಾಲದಲ್ಲಿ ಶ್ರೀವೇಷ ಐತಪ್ಪ ಶೆಟ್ಟರು ಅಂತ ಇದ್ದರು, ಮತ್ತು ಪುರುಷೋತ್ತಮ ಭಟ್ರು. ಇವರ ಶ್ರೀವೇಷ ನೋಡಿ ನನಗೂ ಏನೋ ಒಂದು ಎಂತ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ನಾವೆಲ್ಲ ಅದು ಆಡ್ತಾ ಇದ್ದು ಮತ್ತೆ 7ನೇ ಕ್ಲಾಸಿಗೆ ಕೊಡಗಾರ ಶಾಲೆಯಲ್ಲಿ ಕಲಿತದ್ದು ನಾನು. 7ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ಇಲ್ಲಿ 7ನೇ ಕ್ಲಾಸ್ ಮುಗಿಯುವ ಹೊತ್ತಿಗೆ ಆನಂದಾಶ್ರಮದಲ್ಲಿ ಹೈಸ್ಕೂಲ್ ಶುರುವಾಗಿದೆ. ಆಗ ನನ್ನ ಚಿಕ್ಕಮ್ಮ ಅವರು ಮಲ್ಮಟ್ಟು ಟ್ರೈನಿಂಗಲ್ಲಿ ಅಧ್ಯಾಪಕಿ ಆಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಅಮ್ಮನ ಹತ್ರ ಹೇಳಿ ನಾನು ಅವನಿಗೆ ವಿದ್ಯಾಭ್ಯಾಸ ಇದನ್ನು ನಾನು ನೋಡಿಕೊಳ್ತೇನೆ ಅಂಥೇಳಿ ನನ್ನನ್ನು ಅಲ್ಲಿ ಮಿಲಗ್ರಿಸ್ ಹೈಸ್ಕೂಲಿಗೆ ಸೇರಿಸಿದರು. ಅಲ್ಲಿ ಕೂಡ ಸರಿಯಾಗಿ ನಾನು ಶಾಲೆಗೆ ಹೋಗಲಿಲ್ಲ. ಅರ್ಧದಲ್ಲಿ ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮ ಅಮ್ಮನಿಗೆ ಬಹಳ ಬೇಜಾರಾಯ್ತು. ಅಂದರೆ ಇವನು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲಲ್ಲ ಅಂಥೇಳಿ ಕೊನೆಗೆ 2ನೇ ಸಲ ಪುನಃ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಸೇರಿಸಿ ಆದ ಮೇಲೆ ನನಗೆ 18ನೇ ವರ್ಷ ಪ್ರಾಯದಲ್ಲಿ ನನ್ನನ್ನು ಅಧ್ಯಾಪಕ, ಆಗ ಬುನಾದಿ ಶಿಕ್ಷಣ ಅಂತ ಇತ್ತು, ಅಧ್ಯಾಪಕ ತರಬೇತಿಗೆ ಹಾಕಿದರು. ತರಬೇತಿ ಕಾಲದಲ್ಲಿ ಶಾಲಾ ವಾರ್ಷಿಕೋತ್ಸವ ಆಗುವಾಗ ನಮ್ಮ ದಕ್ಷಿಣ ಕನ್ನಡಕ್ಕೆ ನೃತ್ಯದ ಹುಚ್ಚು ಹಿಡಿಸಿದವರು ರಾಜನ್ ಅಯ್ಯರ್ ಅಂತ ಅವರು ಬಂದ ವರ್ಷ. ಆಗ ನಮ್ಮ ಕೆಲವು ಹುಡುಗರನ್ನೆಲ್ಲ ಕರೆಸಿ ನಮಗೆ ಕೆಲವು
ಫೋಕ್ ಡ್ಯಾನ್ಸ್ ಅಂತ ಹೇಳ್ತಾರೆ, ಜಾನಪದೀಯ ರೀತಿಯಲ್ಲಿ ಕೆಲವು ನೃತ್ಯಗಳನ್ನು ಹೇಳಿಕೊಡ್ತಿದ್ದೆ. ಅದರಲ್ಲಿ ಕೆಲವು ಹುಡುಗರು ಸೇರಿ ಅದು ಮಾಡಿಸಿರುವ ಸಮಯದಲ್ಲಿ ನನ್ನ ಮನಸ್ಸಿಗೆ ಆಯಿತು, ನಾನು ಕಲಿಬೇಕಿತ್ತು, ನನಗೆ ನೃತ್ಯ ಕಲಿಬೇಕಂತ. ಆದರೆ ಅದು ಈಡೇರಲಿಲ್ಲ. ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಟ್ರೈನಿಂಗ್ ಆಗಿ ಬಂದ ಮೇಲೆ ನಾನು ಪ್ರಥಮವಾಗಿ ಕೆಲಸ ಮಾಡಿದ್ದು ಬೆಳ್ಮ ರೆಂಜಾಡಿಯಲ್ಲಿ ಒಂದು ಮುಸ್ಲಿಂ ಶಾಲೆ ಇತ್ತು, ಅಲ್ಲಿ ಒಂದು 3 ತಿಂಗಳು ಕೆಲಸ ಮಾಡಿದೆ. ಮತ್ತು ಬೆಳ್ಮ ದೇರ್ಲಕಟ್ಟೆ ಶಾಲೆಯಲ್ಲಿ ಪ್ರೈವೇಟ್ ಶಾಲೆ ಅದು, ಅಲ್ಲಿ 6 ವರ್ಷ ಆಗಲಿಲ್ಲ, 6 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. ಆ ಕಾಲದಲ್ಲಿ ಒಂದು ಎಲ್ಲ ಝೋನು ಏರಿಯಾ ಅಂತ ಮಾಡಿಕೊಂಡು ಎಲ್ಲ ಶಾಲೆಗಳಿಗೆ ಸ್ಪರ್ಧೆ ಇತ್ತು. ಆಗ ನಮ್ಮ ಶಾಲೆಯಿಂದ ಕೂಡ ಕೆಲವು ಮಕ್ಕಳನ್ನು ತಯಾರು ಮಾಡಿ ನನಗೆ ಗೊತ್ತಿದ್ದದ್ದು, ಆಗ ಶಾಸ್ತ್ರೀಯ ಅಲ್ಲ ಹೀಗೆ ಕೊಡಲಿ ಎಂಥದ್ದು ಗೊತ್ತಿದ್ದನ್ನು ಕುಂತು ನಮ್ಮ ಶಾಲೆಗೆ ಕಪ್ಪು ಇದೆಲ್ಲ ಸಿಕ್ತಿತ್ತು. ಆ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಶಾಲೆಯವರಿಗೂ ಊರಿನವರಿಗೂ ಏನೋ ಒಂದು ಆಚೆ ಈಚೆಯಾಗಿ ನಾವು ಒಂದು 9 ಜನ ಶಾಲೆಯಿಂದ ಬಿಡಬೇಕಾಯಿತು. ಹಾಗೆ ಕೆಲಸ ಇಲ್ಲದೆ 1 ತಿಂಗಳ 2 ತಿಂಗಳವರೆಗೆ ನಾನು ಹಾಗೇ ಇದ್ದೆ. ಕೊನೆಗೆ ಮೊಗವೀರ ಶಾಲೆಯಲ್ಲಿ ಅವರು ಒಂದು ವಾರಕ್ಕೆ ಮೊದಲು ತೀರಿಕೊಂಡ್ರು. ಐ ಕೆ ನಾರಾಯಣರಾವ್ ಅಂತ ಇದ್ದರು. ಅವರ ಒಂದು ಸ್ಥಾನ ಅಲ್ಲಿ ಖಾಲಿ ಇತ್ತು. ಅಲ್ಲಿಗೆ ನನ್ನನ್ನು ಆಗ ನಮಗೆ ಕರೆಸ್ಪಾಂಡೆಂಟ್ ಆಗಿದ್ದವರು ಶೇಷಪುತ್ರನ್ ಅಂತೇಳಿ, ಮತ್ತು ನನಗೆ ಎಲ್ಲರ ಪರಿಚಯ ಆಗಿರಲಿಲ್ಲ, ಕೆಲವರ ನೆನಪುಂಟು. ಬಸಪ್ಪ ಕಂಗನ, ನಮ್ಮ ಇವರ ಅಪ್ಪ ಸದಾನಂದ ಬಂಗೇರ, ಹರಿಯಪ್ಪ ಪುತ್ರನ್, ಇವರೆಲ್ಲ ಇರುವಾಗ ನನ್ನನ್ನು ಅಲ್ಲಿ ನಾನು ಸೇರಿದೆ. ನಾನು ಇಲ್ಲಿ ಇರುವಾಗಲೇ ದೇರ್ಲಕಟ್ಟೆ ಶಾಲೆಯಲ್ಲಿರುವಾಗಲೇ ನನ್ನ ಒಟ್ಟಿಗೆ ಪ್ರೇಮನಾಥ್ ಅಂತ ಒಬ್ಬರು ನೃತ್ಯ ಮಾಸ್ಟರ್ ಇದ್ದರು, ಗೊತ್ತುಂಟು ಅದು ಎಲ್ಲರಿಗೂ. ಅವರು ಮತ್ತು ಸಂಜೀವ ಅಂತ ಒಬ್ಬರಿದ್ದರು. ನಾವು 3 ಮಂದಿ ಇಲ್ಲಿ ಬರುವ ಮೊದಲು ನಾವು 3 ಮಂದಿ ನೃತ್ಯ ಕಲಿಯುವಂತ, ಆ ಸಮಯ ನಮ್ಮ ಶಾಲೆಗೆ ಪ್ರೈಸ್ ಸಿಗ್ತದಲ್ಲ, ಇನ್ನೂ ಕೊಡುವ ಕಲಿಯುವಂತ. ಆಗ ರಾಜಣ್ಣಯ್ಯರ ಶಿಷ್ಯ ಮಾಸ್ಟರ್ ವಿಠಲ್ ಅವರು ಮಂಗಳೂರಿನಲ್ಲಿ ಈಗಿನ ತಾಜ್ ಮಹಲ್ನ ಹತ್ರ ಒಂದು ಸ್ಟುಡಿಯೋ, ಸೆಂಟ್ರಲ್ ಸ್ಟುಡಿಯೋ ಇತ್ತು, ಅಲ್ಲಿ ಒಂದು ಕೋಣೆಯಲ್ಲಿ ಪಾಠ ಮಾಡ್ತಿದ್ರು. ಆಗ ನಾವು 3 ಜನ ಅಲ್ಲಿ ಕಲಿತೆವು. ಒಂದು 5 ವರ್ಷದವರೆಗೆ ಅವರಲ್ಲಿ ಕೂಡ ನಾನು ಇದ್ದೆ. ಹಾಗೆ ಇದ್ದುಕೊಂಡು ಹೀಗೆ ಹೊರಗಿನವರದು ನೃತ್ಯ, ಶಾಸ್ತ್ರೀಯ ನೃತ್ಯ, ವೈಜಯಂತಿಮಾಲಾ ಮತ್ತು ತುಂಬ ವಿ ಸರೋಜ, ದೊಡ್ಡವರೆಲ್ಲ, ಮತ್ತು ಕೃಷ್ಣರಾವ್, ಮಾಯಾರಾವ್ ಇವರ ನೃತ್ಯವನ್ನು ನೋಡಿದಾಗ ನನ್ನಲ್ಲಿ ಎಂಥದೋ ಒಂದು ಕೊರತೆ ಉಂಟು. ಅದಕ್ಕಿಂತ ಮೊದಲು ನಮ್ಮ ಗುರುಗಳು ವಿಠಲ್ ಮಾಸ್ ಅವರು 1957ನೇ ಇಸವಿಯಲ್ಲಿ ನಾವು ಅಡ್ಕದಲ್ಲಿ ನಮ್ಮ ಮನೆ ಇತ್ತು, ಅದು ಮತ್ತೆ ಬಂದದ್ದು ನಾವು ಅಲ್ಲಿಗೆ, ಅಲ್ಲಿ ಕ್ಲಾಸ್ ಮಾಡುವ ಅಂತೇಳಿ ನನಗೆ ಒತ್ತಾಯ ಮಾಡಿದರು. ನಾನು ಹೇಳಿದೆ ನನಗೇನು ಗೊತ್ತಿಲ್ಲ ಸರ್, ಏನು ಕಲಿಸೋದು ಅಂತ. ಇಲ್ಲ ನಾನು ಬರ್ತೇನೆ ಅಂತ ಹೇಳಿದರು. ಅವರು ಮತ್ತೆ ಬರಲೇ ಇಲ್ಲ, ಏನು ನಾನು ಹೇಳಿಕೊಡ್ತಿದ್ದೆ. ಹಾಗೆ ಇವರಲ್ಲಿ ಹೋಗಿ ಆದ ನಂತರ ನನಗೆ ಮನಸ್ಸಿಗೆ ಆಯಿತು, ನಾನು ಸ್ವಲ್ಪ ಅದರಲ್ಲಿ ಅಭ್ಯಾಸ ಮಾಡಬೇಕಿತ್ತಂತ. ಹಾಗೆ ಮೊಗವೀರ ಶಾಲೆಗೆ ಬಂದ ಮೇಲೆ ನಮಗೆ ಮುಖ್ಯೋಪಾಧ್ಯಾಯರಾಗಿ ಗೋಪಾಲಕೃಷ್ಣ ಸುವರ್ಣ ಇದ್ದರು. ಅವರು ನನಗೆ ತುಂಬ ಸ್ಮರಿಸಿಕೊಳ್ತೇನೆ ನಾನು. ನನಗೆ ರಜೆಗೆ ಮತ್ತು ಎಲ್ಲ ವಿಷಯಕ್ಕೆ ನೀವು ಏನು ಮಾಡಿದ್ರು ಡಾನ್ಸ್ ಬಿಡಬೇಡಿ, ನಾನು ನಿಮಗೆ ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತೇನೆ ಅಂಥೇಳಿ ಅವರು ಸಹಾಯ ಮಾಡಿದರು. ನಮ್ಮ ಮ್ಯಾನೇಜ್ಮೆಂಟ್ನವರು ಕೂಡ ತುಂಬ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಹಾಗಾಗಿ ನಾನು ರಾಜನ್ ನಾಯರ್ ಅಂತ ಅವರಲ್ಲಿ ಹೋಗಿದ್ದೆ. ಅವರು ಕೇರಳದಲ್ಲಿದ್ದರು. ಅವರಲ್ಲಿ ಕಲಿತಾ ಇರುವಾಗಲೇ ಸರ್ ನನಗೆ ಭರತನಾಟ್ಯದ ಶುದ್ಧವಾದ ಮಾರ್ಗೀಯ ಬಂಧಗಳನ್ನು ಕಲಿಬೇಕು, ಎಲ್ಲ ಮಿಕ್ಸ್ ಆಗುವಂಥದ್ದಲ್ಲ ಅಂತ. ಆಗ ಅವ್ರು ಹೇಳಿದ್ರು, ನನ್ನಲ್ಲಿ ಇರುವುದು ಅಷ್ಟು ಪರಿಚಿತವಾಗಿಲ್ಲ, ನೀನು ಕಲಿಬೇಕಾದ್ರೆ ಕೇರಳ ಕಲಾಮಂಡಲಂನಲ್ಲಿ ತಮಿಳುನಾಡಿನ ರಾಜರತ್ನ ಪಿಳ್ಳೆ ಅಂತ ಇದ್ದಾರೆ, ತಮಿಳರು ಎಲ್ಲರಿಗೂ ಹೇಳಿಕೊಡೋದಿಲ್ಲ, ಅವರು ಮಾತ್ರ ಒಂದು ಬಹಳ ಒಳ್ಳೆಯ ಮನುಷ್ಯ ಮತ್ತು ಬ್ರಹ್ಮಚಾರಿ, ನೀನು ಅವರಲ್ಲಿ ಹೋಗಿ ಕಲಿಯುವಂತ ನನಗೆ ಪ್ರೋತ್ಸಾಹ ಮಾಡಿದರು. ಮತ್ತು ನಮ್ಮ ಹಿಮ್ಮೇಳದ ಕಲಾವಿದರು ಎಲ್ಲರೂ ಪ್ರೋತ್ಸಾಹ ಮಾಡಿ ನಾನು ಅಲ್ಲಿ ಹೋಗಿ ನಾನು ಹೋಗುವಾಗ ಶೋರ್ನೂರಿನಲ್ಲಿ ಅದು ಅವರ ಕ್ಲಾಸ್ ಇದ್ದದ್ದು.
ಕಲಾಮಂಡಲ ಬಿಟ್ಟಿದ್ದಾರೆ ಅವರು. ಅಲ್ಲಿ ಹೋಗುವಾಗ ಅವರು ಇರಲಿಲ್ಲ. ಮತ್ತು ಒಂದು ರಾಯ್ ಫ್ಯಾಮಿಲಿ ಮನೆಗೆ ಹೋಗಿದ್ದು. ಅಲ್ಲಿ ಮಧ್ಯರಾತ್ರಿಯಲ್ಲಿ ಹೋಗಿ ಮುಟ್ಟಿದಾಗ ನಂದು ಭರಣಿ ನಕ್ಷತ್ರ. ನನ್ನ ಕೈಯಲ್ಲಿ 10 ರೂಪಾಯಿ ಮಾತ್ರ ಇತ್ತು. ಮರುದಿನ ಬೆಳಿಗ್ಗೆ ನನಗೆ ಕ್ಲಾಸು ಆರಂಭಿಸಿದರು. ಹಾಗೆ ಒಂದು 10 ದಿನದವರೆಗೆ ಸುಮ್ಮನೆ ಕೂತ್ಕೊಂಡು ನೋಡುವಂತ ಕೆಳಗೆ ಕೂತ್ಕೊಂಡು ನಾನು ನೋಡಿದ್ದೇನೆ. ನೋಡಿದರೆ ನನಗೆ ಗೊತ್ತಾಗ್ತದೆ ಅಂತೇಳಿ. ಮತ್ತು ಹೇಗೆ ಅವರ ದಯದಿಂದ ನನಗೆ ನಮ್ಮ ಎಲ್ಲ ಗುರುಗಳ ಸಹಾಯದಿಂದ ನಾನಿದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ, ಸರಿಯಾಗಿ ಜೀರ್ಣಿಸಿಕೊಳ್ಳಲಿಕ್ಕೆ ನನಗೆ ಅನುಕೂಲ ಆಯಿತಂತ ನಮ್ಮ ಗುರುಗಳ ಆಶೀರ್ವಾದ ಅಂತ ತಿಳಿದು ಅಂದಿನಿಂದ ಇದನ್ನು ನಾಟ್ಯ ನಿಕೇತನ ಶಾಲೆಯನ್ನು ದೊಡ್ಡದು ಮಾಡಿ ಎಷ್ಟು ಜನ ಕಲಿತಾರೆ ನನಗೆ ನೆನಪಿಲ್ಲ. ಎಷ್ಟು ಜನ ಗುರುಗಳಾಗಿದ್ದಾರೆ, ತುಂಬ ಜನ ಇದ್ದಾರೆ. ಅದರಲ್ಲಿ ಒಂದು ಸೂಕ್ಷ್ಮ ಇದರಲ್ಲಿ ನನ್ನ ಬ್ಯಾನರದಲ್ಲಿ ಹೇಳಿದಾಗೆ ಎಲ್ಲ ವಾರ್ಷಿಕೋತ್ಸವ ಅದೆಲ್ಲ ಆಗಿದೆ. ಕೊನೆಗೆ ನನ್ನ ಒಂದು 50-45 ಶಿಷ್ಯರೆಲ್ಲ ಸೇರಿ ನನಗೆ ಮತ್ತು ನನ್ನ ಹೆಂಡತಿಗೆ ಒಂದು ಪೂಜೆ ಮಾಡಿಸಿ ಕಲಶಾಭಿಷೇಕ ಮಾಡಿಸಿ ಒಂದು ದೊಡ್ಡ ಸನ್ಮಾನ ಭಟ್ರ ಮನೆಯಲ್ಲಿ ಮಾಡಿ ಪುರಭವನದಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಅದು ಕೂಡ ನನಗೆ ಆ ದಿನ ಸನ್ಮಾನ ಮಾಡಲಿಕ್ಕೆ ಅಡೆಯಾರು ಕಲಾಕ್ಷೇತ್ರದ ರುಕ್ಮಿಣಿ ಅರುಂಡೇಲ್ ಜಗತ್ ಪ್ರಸಿದ್ಧವರು, ಅವರ ಶಿಷ್ಯ ಕೃಷ್ಣಮೂರ್ತಿ ಅಂತ ಅವರು ಕೂಡ ತುಂಬ ಒಳ್ಳೆಯವರು. ಅವರು ಬಂದು ನನಗೆ ಧರ್ಮಾರ್ಥವಾಗಿ ಅವರ ಕೈಯಿಂದ ಖರ್ಚು ಮಾಡಿ ನನಗೆ ಇಲ್ಲಿ ಸನ್ಮಾನ ಅವರಿಂದ ಮಾಡಿದೆ. ಹಾಗೆ ಆ ನಂತರ ಮತ್ತೆ ನನ್ನ ಎಲ್ಲ ಶಿಷ್ಯರನ್ನು ನಾನು ನನ್ನ ಮಕ್ಕಳಂತೆ ಕಂಡಿದ್ದೇನೆ. ಈಗಲೂ ಹಾಗೆ ಏನಾದರೂ ನೃತ್ಯದ ವಿಷಯದಲ್ಲಿ ಅಪ್ಪಿತಪ್ಪಿ ಏನಾದರೂ ಮಾಡಿದರೆ ಮಾತ್ರ ಹೇಳ್ತೇನೆ ಹೊರತು ಮನಸ್ಸಿನಲ್ಲಿ ನಾನು ಏನು ಇಟ್ಟುಕೊಳ್ಳಿಲ್ಲ. ಹಾಗಾಗಿ ಈ ಇಳಿಯ ವಯಸ್ಸಿನಲ್ಲಿ ಕೂಡ 90 ವರ್ಷದಲ್ಲಿ ಇದ್ದು ನಾನು ನಿಮ್ಮೆಲ್ಲರ ಮುಂದೆ ಸರಿಯಾಗಿ ಮಾತಾಡ್ತಾ ಇರುವುದಕ್ಕೆ ನನ್ನ ಶಿಷ್ಯರ ಪ್ರೀತಿ ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಸರಿಯಾಗಿದ್ದೇನೆ. ಈಗ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಮತ್ತು ಕೆಲವು ನೃತ್ಯ ಸಂಯೋಜನೆಗಳನ್ನು ಕೂಡ ರಾತ್ರಿ ಕೂತ್ಕೊಂಡು ಕೆಲವೆಲ್ಲ ಆಲೋಚನೆ ಮಾಡ್ತೇನೆ. ಹೆಚ್ಚಾಗಿ ನನ್ನ ಮಗಳೇ ಕಲಿಸುವುದು. ಏನಾದರೂ ಕೆಲವರೆಲ್ಲ ಬರ್ತಾರೆ, ಅವರಿಗೆ ನನಗೆ ಗೊತ್ತಿರೋದನ್ನು ಹೇಳಿಕೊಡ್ತೇನೆ. ಮತ್ತು ನನ್ನ ಪರೀಕ್ಷೆಗೆ ಬಂದದ್ದು ಮೈಸೂರು ಆಸ್ಥಾನ ವಿದುಷಿ ಇವರು ಲಕ್ಷ್ಮಮ್ಮ ಅಂತ, ಅವರು ಪದ್ಮವಿಭೂಷಣ. ಮತ್ತು ಬೆಂಗಳೂರು ಕೃಷ್ಣರಾವ್, ದೊಡ್ಡ ಹಿರಿಯರು ಎಲ್ಲ ಬಂದಿದ್ದಾರೆ. ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಅವರೆಲ್ಲ ಆಶೀರ್ವಾದದ ಬಲದಿಂದ ಮತ್ತು ನಿಮ್ಮೆಲ್ಲರ ಈ ಪ್ರೀತಿಯ ಸಹಕಾರ. ಮತ್ತೊಂದು ಹೇಳ್ತೇನೆಂದರೆ, ಕರ್ನಾಟಕ ಕಲಾತಿಲಕ ಈಗ ಅದನ್ನು ಕಲಾಶ್ರೀ ಮಾಡಿದ್ದಾರೆ. ಅದು ಇಸವಿ 1991ರಲ್ಲಿ ನಾನು ಶಾಲೆಯಿಂದ ನಿವೃತ್ತಿ ಹೊಂದಿದ್ದ ಆ ಸಮಯದಲ್ಲಿ. ಆಗ ನನಗೆ ಕರ್ನಾಟಕ ಕಲಾ ತಿಲಕ ಅಂತ ಬಿರುದು ಅಂತ ಪೇಪರ್ನಲ್ಲಿ ಬಂದಿತ್ತು. ಆಗ ಪೇಪರ್ ಓದುವಾಗ ನಾನು ಅಲ್ಲ, ಯಾರ ಬೇರೆ ಮೋಹನ್ ಕುಮಾರ್ ಇರಬೇಕಂತ. ಆಗ ಮತ್ತೆ ನನ್ನ ಹತ್ರ ಬೆಳಗಾವಿನಿಂದ ಕಲೀಲಿಕ್ಕೆ ಬರ್ತಿದ್ದ 2 ವಿದ್ಯಾರ್ಥಿಗಳು ಬಂದಿದ್ದರು. ಅವರು ಹೇಳಿದ್ರು ಅದು ನಿಮಗೆ ಅಂತ ಬೆಂಗಳೂರಿನಲ್ಲಿ ನಿನ್ನೆ ಮಾತಾಡಿದ್ದಾರೆ ಅಂತೇಳಿ. ಮತ್ತೆ ಅದು ತಗೊಂಡೆ. ಅಲ್ದು ಬರುವಾಗ ನನಗೆ ಉಳ್ಳಾಲ ಮೋಹನ್ ಕುಮಾರ್ ಅಂತ ಆಗಿದೆ. ಇಲ್ಲಿರುವಾಗ ಮೋಹನ್ ಕುಮಾರ್ ಇತ್ತು, ಮಿಲಾಗ್ರಿಸ್ಗೆ ಹೋಗೋ ಮೋಹನ್ ಕೆ ಆಯಿತು, ಟ್ರೈನಿಂಗ್ ಇಡೀ ಮೋಹನ್ ಕೆ, ಆಮೇಲೆ ಮೋಹನ್ ಕೆ ಆಗಿಯೇ ನಾನು ಟೀಚರ್ ಆಗಿದ್ದೆ. ಈಗಲೂ ಟೀಚರ್ನಲ್ಲಿ ಮೋಹನ್ ಕೆ. ಆದರೆ ಉಳ್ಳಾಲ ಮೋಹನ್ ಕುಮಾರ್ ಅಂತ ನಾನು ಹೀಗೆ ಚರ್ಚೆ ಮಾಡುವಾಗ ಹೇಳಿದೆ, ನನ್ನ ಊರು ಸೋಮೇಶ್ವರ, ಆದರೆ ನಮ್ಮ ಮನೆಗೆ ಹೇಳುವುದು ಏನಾದರೂ ನಮ್ಮ ಮನೆಗೆ ಹೇಳಿಕೆ ಎಲ್ಲ ಬರುವಾಗ ಉಳ್ಳಾಲ ಸಂಘ ನೀವೇ ಅಂತ ಹಾಗೆ ಹೇಳ್ತಾರೆ. ಅಂದರೆ ಉಳ್ಳಾಲಕ್ಕೆ ಹೇಳಿಲ್ಲವಂತ, ಉಳ್ಳಾಲದವರಂತ ಹೇಳೋದು. ರೈಲ್ವೆ ಸ್ಟೇಷನ್ಗೆ ಈಗಲೂ ಉಳ್ಳಾಲವಂತ ಹೆಸರುಂಟು. ಹಾಗೆ ನನಗೆ ಭಾಳ ಸಂತೋಷ ಆಯಿತು. ಅವರು ಹೇಳಿದ್ದೇನು ಗೊತ್ತುಂಟ, ಅದಕ್ಕಾಗಿ ನಾನು ಇದು ಹೇಳ್ತಾ ಇದ್ದೇನೆ. ಅಬ್ಬಕ್ಕನ ಸ್ಮರಣೆಯಲ್ಲಿ ನಿಮಗೆ ಈ ಬಿರುದು ಸಿಕ್ಕಿದೆ ಅಂತ ಹೇಳೋದು ಸರಿಯೇ ಗೊತ್ತಾಯ್ತಲ್ಲ. ಅದೇ ಅಬ್ಬಕ್ಕನ ಸ್ಮರಣೆಯಲ್ಲಿ ಇವತ್ತು ನೀವೆಲ್ಲ ಪ್ರೀತಿಯಿಂದ ನನಗೆ ಒಂದು ಗೌರವ ಮಾಡಿದ್ದೀರಿ. ಎಷ್ಟೋ ಸನ್ಮಾನ ಆಗಿದೆ, ಅದಂಗೆ ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲೆಮರೆಯ ಕಾಯಿಯ ಹಾಗೆ ಸೇವೆ ಮಾಡಿದ್ದೇನೆ. ಮತ್ತು ದೊಡ್ಡ ಇದಕ್ಕೆಲ್ಲ ನಾನು ಹೋಗಲಿಲ್ಲ. ಅಂದರೆ ಎಷ್ಟೋ ಮಾಡ್ಬೋದಿತ್ತು, ನನಗೆ ಅನುಕೂಲ ಇತ್ತು. ಅಂಥದ್ದಂದರೆ ಇದು ಅಂತ ಹೇಳ್ತಾರೆ
ಪ್ರಚಾರ ಅದಕ್ಕೆ ನಾನು ಹೋಗಲಿಲ್ಲ. ನಾನೊಬ್ಬ ಪ್ರಚಾರ ರಹಿತನಾದಂತಹ ಶಾಸ್ತ್ರೀಯತೆಯನ್ನು ಉಳಿಸಿಕೊಂಡು ಬಹಳ ಪ್ರೀತಿಯಿಂದ ಹಲವು ಗುರುಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ರಾಜರತ್ನ ಪಿಳ್ಳೆಯವರು ಹೇಳಿದರು. ಇಲ್ಲಿ ಬಂದಿದ್ದರು, ಅವರು ಬಂದಿದ್ದಾಗ ಅವರು ಹೇಳಿದ್ರು ಇಲ್ಲಿ ಒಂದು ನೀನು ಒಳ್ಳೆಯ ವ್ಯವಸ್ಥೆ, ಶಾಸ್ತ್ರೀಯ ವ್ಯವಸ್ಥೆಯನ್ನು ಮಾಡಬೇಕಂತ. ಹಾಗೆ ನನ್ನಾಗಿ ಇನ್ನೂ ಕೂಡ ಕೆಲವರು ಕಲ್ತಿದ್ದಾರೆ. ಹಾಗೆ ಅದನ್ನು ಮಾಡಿಕೊಂಡು ನಾನು ಬರಲಿಕ್ಕೆ ಕೂಡ ಅವರ ನನಗೆ ಪ್ರೋತ್ಸಾಹ ಇತ್ತು. ಹಾಗೆ ತುಂಬ ಜನ ಒಳ್ಳೆಯದಲ್ಲಿದ್ದಾರೆ. ಈಗ ಯುಗವೇ ಬದಲಾದ ಹಾಗೆ ಉಂಟು. ದಾರಿ ತಪ್ಪಿ ಹೋಗಬಾರ್ದಂತಿದ್ದೇನೆ. ಈಗ ನಮ್ಮ ಬೈಕಾಡಿಯವರ ಮಗಳು ಯಾರಂತ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲರೂ ನನ್ನ ಹತ್ರ ಕಲ್ತವರೇ. ಒಂದು ಪುರಭವನದಲ್ಲೊಂದು ಹೀಗೆ ಸಭೆ ಆಗುವಾಗ ಒಬ್ಬರು ಅತಿಥಿಯವರು ಹೇಳಿದ್ದೇನೆಂದರೆ, ಸ್ಟೇಜಿನಲ್ಲಿ ಬಂದು ದೂರ ನಿಂತು ಒಂದು ಕಲ್ಲು ಬಿಸಾಡಿದರೆ ಅದು ಮೋಹನ್ ಕುಮಾರ್ನ ಶಿಷ್ಯರ ತಲೆಗೆ ಬೀಳುವುದು ಅಂತ. ಅದರ ಅರ್ಥ ಏನಂದರೆ, ಬಹುಜನ ನನ್ನಲ್ಲಿ ಅಭ್ಯಾಸ ಮಾಡಿದ್ದಾರೆ, ಮತ್ತು ನಾನು ಎಲ್ಲರಲ್ಲಿಯೂ ತಾಯಿ ಮಕ್ಕಳ ಸಂಬಂಧವನ್ನು ಇಟ್ಟುಕೊಂಡು ಪ್ರೀತಿಯಲ್ಲಿ ಈಗಲೇ ಇದ್ದೇನೆ. ಈಗ ಇವನು ಕೂಡ ನನ್ನ ಶಿಷ್ಯನೇ, ಶಾರದಮಣಿ ಹತ್ರ ಕಲಿಸಿದ್ದ. ಮತ್ತು ನನ್ನ ಹತ್ರ ಬಂದು ಅವಳ ಹತ್ರ ಕೇಳಿದೆ, ಅವನು ಒಳ್ಳೆ ಹುಡುಗ ಕಲಿಸಿರ್ತೀರಂತ. ಅಂತ ವಿದ್ವಾನ ಎಲ್ಲ ಮಾಡಿ ನನ್ನ ಹತ್ರ ಕಲಿತವರು ಬೇರೆಯವರಲ್ಲಿ ಹೋಗಬಾರ್ದು ಅಂತ ನನಗೆ ಇಲ್ಲ, ಹೋಗ್ಬೋದು. ಯಾಕಂದರೆ ನೃತ್ಯ ಎಂಬುದು ಒಬ್ಬರ ಸೊತ್ತಲ್ಲ, ಬೇರೆಯವರೆಲ್ಲ ಒಳ್ಳೆಯದನ್ನು ಕಲಿಬೇಕು. ದಯಮಾಡಿ ಇವರಿಗೆಲ್ಲ ಹೇಳ್ತಾ ಇದ್ದೇನೆ, ಮಿಶ್ರಣ ಮಾಡಬೇಡಿ ಅಂತ. ಭರತನಾಟ್ಯದ ಹಾಗೆ ಅದು ಹಾಗಿರಬೇಕಂತ ಹೇಳ್ತೇನೆ ಹೊರತು, ಈ ಪವಿತ್ರವಾದ ಈ ಕಲೆ ವೇದದಿಂದ ಬಂದಂತೆ ಎಲ್ಲರಿಗೂ ಗೊತ್ತುಂಟು. ಅದನ್ನು ನಾವು ನಮ್ಮ ಹಿರಿಯರಿಗೆ ಕೊಡುವಾಗ ಹಾಗೆ ಉಳಿಸಿಕೊಡಬೇಕಂತ ನನ್ನ ಶಿಷ್ಯರಿಗೆ ನಾನು ಹಿತವಚನ ಹೇಳ್ತಾ ಇದ್ದೇನೆ. ಮತ್ತು ನನಗೆ ಏನು ಹೇಳಬೇಕಂತ ಸಂತೋಷ ಆಗ್ತದೆ. ಯಾಕೆಂದರೆ ನನ್ನ ಊರಿನಲ್ಲಿ ಆಗುವಂತಹ ಈ ಗೌರವಕ್ಕೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹಬ್ಬಕ್ಕ ಉತ್ಸವ ಸಮಿತಿ ಶುರುವಾಗುವ ಸಮಯದಲ್ಲಿಯೇ ಇವರು ಅದರ ಅಧ್ಯಕ್ಷರು ದಿನಕರ ಉಳ್ಳಾಲ್ ಮತ್ತು ಇವರು ಇದ್ದರು ಜಯರಾಮ್ ಶೆಟ್ಟರ್. ಆ ಕಾಲದಲ್ಲಿಯೇ ಫಸ್ಟ್ ನಾವೇ ನಮ್ಮ ಕಾರ್ಯಕ್ರಮದ್ದು ಬಹುಶಃ ಭಾರತ ಹೈಸ್ಕೂಲ್ನಲ್ಲಿ ಆಗಿದ್ದು ಕಾಣ್ತದೆ, ನಾನು ಮಾಡಿದ್ದೇನೆ. ಅದು ನನಗೆ ಸಂತೋಷ ಉಂಟು ತುಂಬ. ಹಾಗೆ ನಮ್ಮ ಶಿಷ್ಯ ಬಂದದವರಿಗೆ ಎಲ್ಲರಿಗೆ ಹೇಳ್ತೇನೆ, ಕಲೆಯನ್ನು ಉಳಿಸಿ ಅಂತೇಳಿ. ಮತ್ತು ನನ್ನ ಈ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ಇಷ್ಟೊತ್ತು ಕೂತ್ಕೊಂಡು ನನ್ನ ಎಲ್ಲ ಹೇಳೋದಾದರೆ ತುಂಬ ಹೇಳಲಿಕ್ಕೆ ಉಂಟು. ಅದು ಅವಸರವಾಗಿ ಎಲ್ಲ ಬಿಟ್ಟು ಹೋಗಿದೆ, ಅವಸರವಾಗಿ ಹೇಳಿದ್ದೇನೆ. ಇನ್ನೊಮ್ಮೆ ಈ ಸಮಿತಿಯವರಿಗೆಲ್ಲರಿಗೂ ನನ್ನ ಪ್ರೀತಿಯ ಒಟ್ಟಿಗೆ ಭಗವಂತನಲ್ಲಿ ಬೇಡಿ ಆಶೀರ್ವಾದವನ್ನು ಸಮರ್ಪಿಸುತ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೀನಿ. ನಮ್ಮಲ್ಲಿ ಬಿಟ್ಟರು. ಬಹುಶಃ ಈ ಕಾರ್ಯಕ್ರಮ 1 ಗಂಟೆ ಮುಂಚಿತವಾಗಿ ಆರಂಭಿಸಿದ್ರೆ ನಮ್ಮ ಗುರುಗಳ ಒಂದಷ್ಟು ಮನದ ಮಾತುಗಳನ್ನು ಕೇಳುವಂಥ ಒಂದು ನಮಗೆ ಅವಕಾಶ ಎಲ್ಲರಿಗೂ ಕೂಡ ಸಿಗ್ತಾ ಇತ್ತು ಅಂತ ಹೇಳ್ತಾ, 3 ಜನ ಸನ್ಮಾನಿತರಿಬ್ಬರು ಗೌರವವನ್ನು ಸಮರ್ಪಣೆಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಕೂಡ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಶುಭವಾಗಲೆಂಬ ಹಾರೈಕೆಯೊಂದಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ 3 ಮಹಾನ್ ವ್ಯಕ್ತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನಗೆ ಸಿಕ್ಕಿದ ಒಂದು ಭಾಗ್ಯ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಿಕ್ಕಿದ ಒಂದು ಗೌರವ. ಇವತ್ತು ಇದು ನನ್ನ 3ನೇ ಕಾರ್ಯಕ್ರಮ. ಸಾಯಂಕಾಲ 5 ಗಂಟೆಗೆ ಉಜಿರೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಉಳ್ಳಾಲ ಮೋಹನ್ ಕುಮಾರ್ ಅವರಿದ್ದಾರೆ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ 9 ತಾಲೂಕುಗಳಿಗೂ ಕೂಡ ನಾನು ಸಂಚಾರ ಮಾಡ್ತಾ ಇದ್ದೇನೆ. ಆಗ ಬೇರೆ ಬೇರೆ ನೃತ್ಯ ಗುರುಗಳು ನಾನು ಭೇಟಿಯಾಗ್ತೇನೆ. ಆ ಸಂದರ್ಭಗಳಲ್ಲಿ ಎಲ್ಲರೂ ಹೇಳುವ ಮಾತು ಒಂದೇ, ನಮ್ಮ ಗುರುಗಳು ಉಳ್ಳಾಲ ಮೋಹನ್ ಕುಮಾರ್ ಅಂತೇಳಿ. ಎಲ್ಲರ ಬಾಯಿಯಲ್ಲಿ ಕೂಡ ಇಡೀ ಜಿಲ್ಲೆಯಲ್ಲಿ ತಿರುಗಾಡುವಾಗಲೂ ಕೂಡ ಅವರು ನಮ್ಮ ಗುರುಗಳು ಮೋಹನ್ ಕುಮಾರ್ ಅಂತ ಹೇಳುವ ಮಾತುಗಳನ್ನು ಕೂಡ ನಾನು ಕೇಳಿದ್ದೇನೆ. ಈ 3 ಮಹಾನ್ ಸಾಧಕರ ಪರಿಚಯವನ್ನು ಓದುವಾಗ ಎಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅವರ ಪರಿಚಯ ಪತ್ರದಲ್ಲಿ ಕೂಡ ನಾನು ತಿಳ್ಕೊಂಡೆ. ಬಹುಶಃ ಈ 3 ಮಹಾನ್ ವ್ಯಕ್ತಿಗಳು ಕೂಡ ಇನ್ನಷ್ಟು ಸಾಧನೆ ಮಾಡಲಿ. ದಕ್ಷಿಣ ಕನ್ನಡ ಜಿಲ್ಲೆ ನಾವು ಈಗಾಗಲೇ ದಿನಕರ್ ಉಳ್ಳಾಲ್, ಮೋಹನ್ ಕುಮಾರ್ ಉಳ್ಳಾಲ್, ಪ್ರಮೋದ್ ಉಳ್ಳಾಲ್, ಅರುಣ್ ಉಳ್ಳಾಲ್ ಎಲ್ಲ ಹೆಸರಿನ ಮುಂದೆ ಉಳ್ಳಾಲ್ ಬರ್ತದೆ. ಯಾಕಂದರೆ ಉಳ್ಳಾಲ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ವೀರರಾಣಿ ಹಬ್ಬಕ್ಕ.
ಇದಕ್ಕೆ ಬಹುಶಃ ಅವರು ಆ ರೀತಿ ಹೆಸರು ಕೊಟ್ಟು ಇಟ್ಟಿರಬಹುದು. ಅಬ್ಬಕ್ಕನ ನೆನಪು ಆಗಾಗ ಆಗ್ತಾ ಇರಬೇಕು ಅಂತೇಳಿ ಕಳೆದ ವರ್ಷ ಬಹುಶಃ ಹಿಂದಿನ ವರ್ಷ ಇರಬೇಕು ನಮ್ಮ ರಾಜ್ಯಾಧ್ಯಕ್ಷರನ್ನು ಉಳ್ಳಾಲೋತ್ಸವಕ್ಕೆ ಕರೆದಿದ್ರು. ನಾನು ಕೂಡ ಭಾಗವಹಿಸಿದ್ದೆ. ಒಂದು ಶಿಸ್ತುಬದ್ಧ ಕಾರ್ಯಕ್ರಮ ನಾನು ಆಗ ಗಮನಿಸಿದೆ. ಎಲ್ಲವೂ ಕೂಡ ಅಲ್ಲಿ ಶಿಸ್ತುಬದ್ಧ ಆಗಿತ್ತು. ಇವತ್ತು ಕೂಡ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಕೂಡ ಒಂದು ಶಿಸ್ತುಬದ್ಧ. ಅರುಣ್ ಉಳ್ಳಾಲ್ 2-3 ವರ್ಷಗಳ ಹಿಂದಿನಿಂದ ನನಗೆ ಪರಿಚಯ, ಬಹಳ ಆತ್ಮೀಯರು. ನಮಗೆ ಆಗಾಗ ಫೋನ್ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ರತ್ನಾವತಿ ಬೈಕಾಡಿ ಹೇಳುವಾಗ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ನಮ್ಮ 9 ತಾಲೂಕುಗಳಲ್ಲಿ ಕೂಡ ಬಹಳ ಚಟುವಟಿಕೆಯಿಂದ ಕೂಡ ಈ ಉಳ್ಳಾಲ ತಾಲೂಕು ಇದೆ. ಕಳೆದ 1-2 ವರ್ಷಗಳ ಇತ್ತೀಚೆಗೆ ಈ ತಾಲೂಕು ಆದದ್ದು. ಇಲ್ಲಿ ನಮ್ಮ ಧನಂಜಯ ಕುಂಬ್ಳೆ ಅವರು ನಿರಂತರ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಾಹಿತ್ಯವನ್ನು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ 2 ವರ್ಷದಲ್ಲಿ ಆಗಿದೆ. ನಾವು ವಿಶೇಷವಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಹಿರಿಯರ ಅನುಭವಗಳು ನಮ್ಮ ಯುವ ಜನರಿಗೆ ಬೇಕು, ವಿದ್ಯಾರ್ಥಿಗಳಿಗೆ ಬೇಕೆನ್ನುವ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ನನಗೆ ವಿದ್ವಾನ್ ಮೋಹನ್ ಕುಮಾರ್ ಅವರ ಜೊತೆ ಮೋಹನ್ ಕುಮಾರ್ ಅವರ ಜೊತೆ ಕೂತ್ಕೊಂಡು ಅವರ ಒಟ್ಟಿಗೆ ಇರುವಂಥ ಇದು ನನ್ನ ಜೀವನದಲ್ಲಿ ಸಿಕ್ಕಿದ ಒಂದು ಭಾಗ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ 5 ಗಂಟೆಗೆ ಮುಗಿಬೇಕು ಅಂತೇಳಿ ಹೇಳ್ತಾ ಇದ್ರು. ಆದರೆ ನನಗೆ ಇಲ್ಲಿ ಎಷ್ಟು ಲೇಟ್ ಆದರೂ ತಡ ಆದರೂ ಕೂಡ ನನಗೆ ಚಿಂತೆ ಇಲ್ಲ. ವಿಶೇಷವಾಗಿ ನಾನು ಮತ್ತೊಮ್ಮೆ ಇಂಥ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ದಿನಕರ ಉಳ್ಳಾಲ್ ಮತ್ತು ಎಲ್ಲ ಸಮಿತಿಯವರಿಗೆ ನಾನು ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣವಿರಾಮ ಮಾಡ್ತೇನೆ. ಜೈ ಹಿಂದ್. 26 ವರ್ಷಗಳಿಂದ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯನ್ನು ಯಾವ ರೀತಿ ಅಧ್ಯಕ್ಷರು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನಮ್ಮನ್ನ ಸದಾ ಪ್ರೇರಣೆಯನ್ನ ತುಂಬುತ್ತಾ ಈ ಸಮಿತಿಯನ್ನ ಬಲಿಷ್ಠವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಹಾಗೆ ಮಾಡ್ತಾ ಇದ್ದವರು ನಮ್ಮ ಸಮಿತಿಯ ಸ್ವಾಗತ ಅಧ್ಯಕ್ಷರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಜಯರಾಮ್ ಬಿ ಶೆಟ್ಟಿ ಅವರು. ಈಗ ಸಭಾಧ್ಯಕ್ಷತೆಯ ನುಡಿಗಳು ಜಯರಾಮ್ ಶೆಟ್ಟಿ ಅವರಿಂದ. ಇಲ್ಲಿರುವ ಎಲ್ಲ ಗಣ್ಯರೇ, ಒಳಗಿನ ಕಾರ್ಯಕ್ರಮ ಇದೆ. ಸಾರ್ವಜನಿಕರನ್ನು ಸೇರಿಸಿ ಮಾಡದೆ ನಾವೇ ಇದ್ದುಕೊಂಡು ನಮ್ಮ ಹಿರಿಯವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮೋಹನ್ ಕುಮಾರ್ ಸಮೇತ 3 ಜನಕ್ಕೆ ಒಟ್ಟಾಗಿ ಸನ್ಮಾನ ಮಾಡ್ತೇವೆ. ಒಂದು ಸಲ ಒಬ್ಬ ತಂದೆ ತನ್ನ ಮಗನಿಗೆ ಭೂಪಟವನ್ನು, ಜಗತ್ತಿನ ಭೂಪಟವನ್ನು ಹರಿದು ಕೊಟ್ಟಂತೆ, ಇದನ್ನು ಜೋಡಿಸು ಅಂತ. ಮೇಲೆ ಕೆಳಗೆ ನೋಡಿದ, ಅವನಿಗೇನು ಗೊತ್ತಾಗಲಿಲ್ಲ. ಕಡೆಗೆ ತಕ್ಷಣ ಜೋಡಿಸಿಬಿಟ್ರೆ. ಈಗ ತಂದೆಗೆ ಆಶ್ಚರ್ಯ ಆಯ್ತು, ಅದು ಹೇಗೆ ಜೋಡಿಸಿದ್ದಿ ಜಗತ್ತಿನ ಭೂಪಟ? ಅದಕ್ಕೆ ಅವ ಹೇಳ್ತಾ ಇದ್ದಾನೆ, ಅದರ ಹಿಂದುಗಡೆ ಒಂದು ಮನುಷ್ಯನ ಚಿತ್ರ ಇತ್ತು, ನಾನು ಆ ಮನುಷ್ಯನ ಚಿತ್ರವನ್ನೇ ಜೋಡಿಸಿದ್ದೆ, ಜಗತ್ತು ಅದು ಒಟ್ಟಾಗಿ ಜಗತ್ತಿನ ಭೂಪಟ ಸೇರ್ಪಡೆ ಆಯಿತು. ಹಾಗೆ ಇವತ್ತು ನಮ್ಮ ಈ ಸಮಾಜವನ್ನು ಜೋಡಿಸುವಂಥ ಕೆಲಸ 3 ಜನ ಸಾಧಕರಿದ್ದಾರೆ, ಅವರನ್ನು ಗೌರವಿಸುವಂಥದ್ದು. ಸಮಾಜದಲ್ಲಿ ಯಾರು ಹೆಸರು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ತಾ ಇದ್ದಾರೆ, ಅಂಥವರಿದ್ದರೆ ಸಮಾಜ, ದೇಶ ಸುಶಿಕ್ಷಿತವಾಗಿ ಬೆಳೀತದೆ. ಈ ದೇಶದ ಹಿಂದುಗಡೆ ನಮ್ಮ ಒಳ್ಳೆಯ ಸಂಸ್ಕಾರಯುತವಾದಂಥ ಜನ ಬೇಕು. ಆ ದೃಷ್ಟಿಯಿಂದ 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ಒಟ್ಟಾಗಿದ್ದುಕೊಂಡು, ನೀವು MLA ಅವರು ಉಳ್ಳಾಲದಲ್ಲಿ ಯಾವಾಗ ನೋಡಿದರೂ ಗೊಂದಲಗಳಾಗ್ತಾ ಇರ್ತದೆ. ಆದ್ದರಿಂದ ಇಲ್ಲಿ ಈ ವೀರರಾಣಿ ಅಬ್ಬಕ್ಕ ಇದನ್ನು ಆಳಿದವಳು, ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದವಳು. ಅವಳ ಹೆಸರಿನಲ್ಲಿ ನೀವು MLA ಅವರು ಇದ್ದುಕೊಂಡು ಒಂದು ಉತ್ಸವ ಸಮಿತಿಯನ್ನು ಮಾಡಿ ಅವಳ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಬೇಕೆಂಬ ಹಕ್ಕೊತ್ತಾಯದ ಮೇರೆಗೆ 97ರಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಅಬ್ಬಕ್ಕ ಉತ್ಸವವನ್ನು ಮಾಡೋದರ ಜೊತೆಗೆ ಈಗ ಕೆಲವು ವರ್ಷಗಳಿಂದ ಶಾಲೆಗಳು, ಕಾಲೇಜುಗಳಲ್ಲಿ ನಮ್ಮ ಹಬ್ಬಗಳ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವಂಥ ಸೆಮಿನಾರ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಯಾರು ಈ ಸಮಾಜದಲ್ಲಿ ಗೌರವ ಸ್ಥಾನವನ್ನು ಪಡೆದಿದ್ದಾರೆ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹಬ್ಬಗಳ ಹೆಸರು ದೇಶಾದ್ಯಂತ ಚಿರಸ್ಥಾಯಿಯಾಗಲಿ. ಎಲ್ಲ ಕಡೆಗಳಲ್ಲಿ ಹಬ್ಬಗಳ ಹೆಸರು ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಇತಿಹಾಸದ ಪುಟಗಳಲ್ಲಿ ಈ ದೇಶವನ್ನು ಆಳಿದವರಲ್ಲಿ ಮತ್ತು ವಿದೇಶಿಗಳ ವಿರುದ್ಧ ಹೋರಾಟದವರಲ್ಲಿ ಸುಮಾರು 272 ಹೆಸರುಗಳನ್ನು ನಮೂದನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಬರುವಂಥವಳೆ ಹಬ್ಬಕ್ಕಳು. ಅಂಥ ಹಬ್ಬಕ್ಕಳ ಹೆಸರನ್ನು ಚಿರಸ್ಥಾಯಿ ಮಾಡೋ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಬ್ಬಕ್ಕಳ ಯಶೋಗಾಥೆ ಜನಕ್ಕೆ ಮನೆ ಮನೆಗೆ ದೇಶಾದ್ಯಂತ ಮುಟ್ಲಿ ಎಂಬ ನಮ್ಮೊಂದು ಅಳಿಲ ಸೇವೆ ನಿರಂತರವಾಗಿ ಮುಂದುವರಿದ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನು ಮಾಡ್ತೇವೆ. ನಾವು ಒಟ್ಟಾಗಿದ್ದೇವೆ. ನಮ್ಮಲ್ಲಿ ನನಗೆ ಸರಿ ನೆನಪಿದೆ, ಉಳ್ಳಾಲ ದರ್ಗಾದ ಅಧ್ಯಕ್ಷರು
ತೊಕ್ಕೋಟ್ನ ಸೇಂಟ್ ಸೆಬೆಸ್ಟಿಯನ್ನ ಧರ್ಮಗುರುಗಳು ಮತ್ತು ಈ ಕ್ಷೇತ್ರದ MLA 3 ಜನ ಇದ್ದುಕೊಂಡು ಒಟ್ಟಾಗಿ ಇದ್ದುಕೊಂಡು ಈ ಹಬ್ಬಕ್ಕೋತ್ಸವವನ್ನು ಮಾಡುವ ದೃಷ್ಟಿಯಿಂದ ನಾವು ಅದನ್ನು ನಿರಂತರವಾಗಿ ತೆಗೆದುಕೊಂಡು ನಮ್ಮಲ್ಲಿ ಎಲ್ಲ ರಾಜಕೀಯ ಪಾರ್ಟಿಯವರು ಇದ್ದಾರೆ. ಎಲ್ಲ ರಾಜಕೀಯ ಪಾರ್ಟಿಯವರು, ಎಲ್ಲ ಧರ್ಮದವರು ಒಟ್ಟಾಗಿ ಇದ್ದುಕೊಂಡು ನಮ್ಮ ರಾಜಕೀಯ ನಮಗೆ, ನಮ್ಮ ಜಾತಿ ನಮಗೆ, ನಮ್ಮ ಧರ್ಮ ನಮಗೆ, ಅದು ಪ್ರಶ್ನೆ ಏನಿಲ್ಲ. ನಾವು ಒಟ್ಟಾಗಿ ಇದ್ದುಕೊಂಡು ಹಬ್ಬಗಳನ್ನು ಇಲ್ಲಿ ಚಿರಸ್ಥಾಯಿಯಾಗಿ ಹಬ್ಬಗಳ ಹೆಸರನ್ನು ಪ್ರಚಾರ ಮಾಡೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂದರ್ಭಗಳಲ್ಲಿ ಒಳ್ಳೆಯ ವಿಚಾರಗಳು ಬರಲಿ, ಒಳ್ಳೆಯ ಈ ಕ್ಷೇತ್ರದ ಜನರನ್ನು, ಸಾಧಕರನ್ನು ಮುಂದೆ ಹೆಚ್ಚಾಗಿ ಗೌರವಿಸುವಂಥ ದೃಷ್ಟಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳ ಅಳವಡಿಸ್ತೇವೆ. ನಿಮ್ಮೆಲ್ಲರ ಸಹಾಯ ಇರಲಿ ಅಂತ ಹೇಳಿ ನಮ್ಮೊಟ್ಟಿಗೆ ಭಾಗವಹಿಸಿದಂಥ ಮತ್ತು ಸನ್ಮಾನವನ್ನು ಸ್ವೀಕರಿಸಿದ ನಿಮಗೆಲ್ಲ ನಾವು ಚಿರಋಣಿಯಾಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದ್ರೂ ಕೂಡ ಆ ಕಾರ್ಯಕ್ರಮದ ಹೊತ್ತಿನಲ್ಲಿ ನಮ್ಮ ಜೊತೆ ಸದಾ ಇರ್ತೇನೆ ಅಂತೇಳಿ ಪ್ರೋತ್ಸಾಹವನ್ನು ನೀಡ್ತಾರೆ. ಈಗ ನಮ್ಮ ಸಮಿತಿಯಲ್ಲಿ 2 ಜನ ದಿಗ್ಗಜರಿದ್ದಾರೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು. ಜೊತೆಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮಗೆ ನಾಟ್ಯ ಗುರುಗಳಾದಂಥ ಉಳ್ಳಾಲ್ ಮೋಹನ್ ಕುಮಾರ್ ಅವರಿದ್ದಾರೆ. ಹಬ್ಬಕ್ಕಳ ಪ್ರತಿರೂಪವನ್ನೇ ಸೃಷ್ಟಿಸಿದಂಥ ಉಮೇಶ್ ಬೋಳಾರ್ ಅವರ ಕುಟುಂಬ ನಮ್ಮ ಜೊತೆ ಇದೆ. ಈ ರೀತಿ ಯಾವಾಗಲೂ ಸಾಧನೆಯನ್ನು ಮಾಡುವಾಗ ಅವರ ಸಾಧನೆಯನ್ನು ಗುರುತಿಸುವಂಥ ಧರ್ಮವನ್ನು ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಇಟ್ಕೊಂಡು ಕುಟುಂಬದ ಕಾರ್ಯಕ್ರಮವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ನಮ್ಮ ಜೊತೆ ಇದ್ದಾರೆ KMK ಮಂಜುನಾಡಿ ಸರ್. ಆಗ್ಲೇ ಹೇಳಿದ್ರು 5 ಗಂಟೆಗೆ ಹೋಗ್ಬೇಕಂತ. ಡಾಕ್ಟರ್ ಶ್ರೀನಾಥ್ ಜಿ ಅವರು ಬಹಳ ಅತ್ಯುತ್ತಮವಾಗಿ ನಮ್ಮ ಕಾರ್ಯಕ್ರಮವನ್ನು ನಮ್ಮನ್ನು ಪ್ರೇರೇಪಿಸಿದ್ದಾರೆ. ನಮ್ಮ ನೆನಪುಗಳ ಸವಿ ನೆನಪು ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಹೇಳಿ ಸರ್ ನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಾಧ್ಯಕ್ಷರಾದಂಥ ಜಯರಾಮ್ ಶೆಟ್ಟಿ ಅವರು ಒಂದು ನೆನಪಿನ ಕಿರು ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯಿಂದ ಗೌರವ ಸನ್ಮಾನ ಮತ್ತು ನಮ್ಮೆಲ್ಲರ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ನಾವು ಧನ್ಯವಾದ, ಅಭಿನಂದನೆ ಎಲ್ಲವನ್ನು ಸಲ್ಲಿಸಬೇಕಿದ್ದದ್ದು ನಮ್ಮ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ರವರಿಗೆ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ 1997ನೇ ಇಸವಿಯಿಂದ ಹಬ್ಬಕ್ಕಲು ನಮ್ಮ ಇತಿಹಾಸವನ್ನು ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಿಳಿಯಪಡಿಸುವಲ್ಲಿ ನಮ್ಮ ಜಯರಾಮ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಬಹುಶಃ ದಿನಕರ್ ಉಳ್ಳಾಲ್ರವರು ಬಹಳ ಶ್ರಮಪಟ್ಟ ಕಾರಣ ನಾವೆಲ್ಲರೂ ಸಂತೋಷಪೂರ್ವಕವಾಗಿ ಒಂದು 25 ವರ್ಷಕ್ಕಿಂತಲೂ ಮೇಲಾಗಿ ಒಟ್ಟಿಗೆ ಒಂದು ತಿಂಗಳಿನಲ್ಲಿ 2-3 ಸಲ ಒಟ್ಟಿಗೆ ಸೇರ್ತಾ ಇದ್ದೇವೆ ಎಂಬಂಥ ಅಭಿಮಾನ ನಮಗೆಲ್ಲರಿಗಿದೆ. ನಿಮಗೆ ಅಭಿನಂದನೆಗಳು ಸರ್. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಆ ಕಾಲದಲ್ಲಿ ಬಹುಶಃ ಕಾಕತಾಳೀಯ ಎಂಬಂತೆ ರಾಜಕೀಯದಲ್ಲಿ ಶಾಸಕರಾಗಿ ನಮಗೆಲ್ಲರಿಗೆ ಆತ್ಮೀಯರಾಗಿ ಹಬ್ಬಕ್ಕನ ಆ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಬೇಕು ಎಂಬಂತ ಕನಸನ್ನು ಕಂಡವರು ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರು ಇವತ್ತು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಉಳ್ಳಾಲ್ ಮೋಹನ್ ಕುಮಾರ್ ರಂದೇ ಖ್ಯಾತರಾಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಮೋಹನ್ ಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿಯೂ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸಾಹಿತ್ಯ ಪರಿಷತ್ತನ್ನು ನಾವು ಪೇಪರಿನಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈ ಸಾಹಿತ್ಯ ಪರಿಷತ್ತನ್ನು ಬಹುಶಃ ಜಿಲ್ಲೆಯ ಅಧ್ಯಕ್ಷರಾದ ನಂತರ ಗ್ರಾಮಗಳಿಗೆ, ಮನೆಗಳಿಗೆ ತಲುಪಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ಡಾಕ್ಟರ್ ಶ್ರೀನಾಥ್ ರವರು. ಇವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದೀರಿ. ನಿಮಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಯಾಕೆಂದರೆ ಬಹುಶಃ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿಯವರನ್ನು ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ, ನಮ್ಮ ಸಮಿತಿಯವರಿಗೆ ಸನ್ಮಾನ ಮಾಡೋದು ಬಹುಶಃ ಮಾಡಬೇಕಾಗಿಲ್ಲ. ಯಾಕಂದರೆ ನಾವೆಲ್ಲರೂ ಒಟ್ಟಿಗಿರುವವರು. ನಾವೀಗ ಅದು ಸನ್ಮಾನ ಅಂತ ಹೇಳುವುದಿಲ್ಲ, ನಾವೊಂದು ಸಂತೋಷ ಕೂಟದಲ್ಲಿದ್ದೇವೆ. ನಿಮಗೆ ಸನ್ಮಾನ ದೊರಕಿದೆ ಎಂಬಂಥ ರೀತಿಯಲ್ಲಿ ವಿದ್ವಾನ್ ಪ್ರಮೋದ್ ರವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಸರ್. ನಮ್ಮೆಲ್ಲರ ಆತ್ಮೀಯರು. ಬಹುಶಃ ನಾವು ಶಾಲೆಗೆ ಹೋಗುವಂಥ ಸಮಯದಲ್ಲಿ ನಮಗೇನಾದರೂ ಬೇಕಿತ್ತು ಅಂತ ಹೇಳಿದರೆ ಸುಲಭವಾಗಿ ನಮಗೆ ಕೈಗೆತ್ತಿದವರು ಉಮೇಶ್ ಬೋಲಾಲ್ರವರು. ಏನಾದರೂ ಒಂದು ಶಾಟ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿ ಹೋಗಿ ಸುಮ್ಮನೆಗೆ ಕೊಟ್ಟಗೊಂಡು ಮಾಡಿಕೊಡ್ತಾ ಇದ್ರು. ಅದು ಹಣ ಕೊಡ್ತಿರಲಿಲ್ಲ ಅಂತ ನಮಗೇನೆ ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಚಿರ ಪರಿಚಿತರಾಗಿದ್ದಂಥ ಕಲಾರತ್ನ ಉಮೇಶ್ ಬೋಲಾರ್ ಮತ್ತು ಅವರೆಲ್ಲ ಕುಟುಂಬದವರು ಎಲ್ಲಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು, ಹಿರಿಯ ಉಪಾಧ್ಯಕ್ಷರಾದಂಥ ಸದಾನಂದ ಮಂಗೇರವರು, ಅದೇ ರೀತಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ನಮ್ಮ ಸದಸ್ಯರುಗಳು, ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳು ಎಲ್ಲರಿಗೂ ನಾವು ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ
ಬಹಳಷ್ಟು ಉಡುಪಿ ಇರುವವರು ನಮ್ಮ ಪತ್ರಕರ್ತರು. ಮೊದಲು ನಾವು ಬೇಸರ ಪಡ್ತಾ ಇದ್ವಿ ಪತ್ರಕರ್ತರ ಬಗ್ಗೆ, ಯಾಕಂದರೆ ನಮ್ಮ ಸುದ್ದಿಗಳು ಬರ್ತಾ ಇಲ್ಲ, ಹಬ್ಬಕ್ಕನ ಸುದ್ದಿಗಳು ಬರ್ತಾ ಇಲ್ಲ ಅಂತೇಳಿ. ಆದರೆ ಕಳೆದ ಕೆಲವು ವರ್ಷಗಳನ್ನು ನಾವು ನೋಡಿದಾಗ ನಾಳೆನೆ ಬಹಳಷ್ಟು ದೊಡ್ಡದಾದ ಹೈಲೈಟ್ನೊಂದಿಗೆ ಪತ್ರಕರ್ತರು ನಮ್ಮನ್ನಲ್ಲ ಹಬ್ಬಕ್ಕನನ್ನ ಪ್ರತಿನಿಧಿಸ್ತಾರೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮನ್ನು ಕಾಣ್ತಾ ಇದ್ದೇವೆ. ಉಳ್ಳಾಲ ತಾಲೂಕಾದ ನಂತರ ಇನ್ನೂ ಬಹಳಷ್ಟು ಉಡುಪಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪತ್ರಕರ್ತರು ಇದ್ದಾರೆ. ಪತ್ರಕರ್ತರ ಸಂಘದವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮಗೆ ಪರ್ಮನೆಂಟ್ ಆಗಿ ಮುಂದಿನ ದಿವಸಗಳಲ್ಲಿ ನಾವು ಸನ್ಮಾನಿಸಲಿಕ್ಕೆ ರೆಡಿಯಾಗಿರುವವರು ನಮ್ಮ ಚಿದಾನಂದರವರು. ಯಾಕಂತೇಳಿದ್ರೆ ಇದು ಹಬ್ಬಕ್ಕೆ ಉತ್ಸವ ಪ್ರಾರಂಭ ಆದ ನಂತರ ಇಲ್ಲಿನವರೆಗೆ, ಈಗ ಇವತ್ತು ಅವರು ಫೋಟೋ ತೆಗೆದು ನಾಳೆ ಫೋಟೋ ಹಾಕ್ತಾರೆ, ಇನ್ನು 1-2 ದಿವಸ ಅವರದೇ ಬಹುಶಃ ಬರೆಯವರಿದ್ದಾರೆ, ನೀವು ಈ ರೀತಿಯಾಗಿ ಮಾಡಿದ್ದೀರಿ, ನಾವು ಕಾಣದ್ದನ್ನು ನೀವು ಕಂಡಿದ್ದೀರಿ ಎಂಬಿತ್ಯಾದಿಗಳೆಲ್ಲ ಚಿದಾನಂದರ ಬಗ್ಗೆ ಈಗೇನೆ ಬರೀತಾ ಇದ್ದಾರೆ. ಆದರೆ ಬಹುಶಃ ಸ್ವಲ್ಪ ಸಮಯದಲ್ಲಿ ಅವರನ್ನೇ ನಾವು ಅಭಿನಂದಿಸಲಿಕ್ಕೂ ಇರಬಹುದು. ಚಿದಾನಂದರಿಗೆ ಸಹ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.